ನಮಸ್ಕಾರ. ವಿ4 ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯವನ್ನು ತಿಳಿಸುತ್ತಾ ಇಂದಿನ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಜೈ ಹೋ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇಂದು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ಇದು ಭಾರತೀಯರಿಗೆ ಒಂದು ಮಹತ್ವದ ದಿನ ಅಂತ ಹೇಳ್ಬೋದು. ಈ ದಿನಕ್ಕಾಗಿ ಅದೆಷ್ಟೋ ಮಹನೀಯರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ, ರಕ್ತ ಸುರಿಸಿದ್ದಾರೆ, ಗುಂಡೇಟುಗಳನ್ನು ತಿಂದಿದ್ದಾರೆ. ಈಗ ಅದೆಷ್ಟೋ ಸೈನಿಕರು ಗಡಿಯಲ್ಲಿ ತಮ್ಮ ಜೀವವನ್ನು ಒತ್ತೆ ಇಟ್ಟು ನಮ್ಮ ರಕ್ಷಣೆಗಾಗಿ ಕಾಯ್ತಾ ಕೂತಿದ್ದಾರೆ. ಅಂತ ಎಲ್ಲ ಸೈನಿಕರನ್ನು ನೆನಪು ಮಾಡ್ಕೊಳ್ತಾ ಇಂದಿನ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾರತದ ವಾಯುಸೇನೆಯಲ್ಲಿ 18 ವರ್ಷಗಳ ಕಾಲ ಸೇವೆಯನ್ನು ನಿರ್ವಹಿಸಿ ದೇಶ ಸೇವೆಯನ್ನು ಮಾಡಿ ಈಗ ನಿವೃತ್ತ ಜೀವನವನ್ನು ಅನುಭವಿಸುತ್ತಿರುವಂತಹ ನಿವೃತ್ತ ಯೋಧ, ಅದೆಷ್ಟೋ ಯುವಕರಿಗೆ ಮಾರ್ಗದರ್ಶಿ, ಸ್ಫೂರ್ತಿಯಾಗಿರುವಂತಹ ಜಯಂತ್ ಸುವರ್ಣ ಬಜ್ಪೇಯಿ ಅವರು ಇಂದಿನ ನಮ್ಮ ಜೈ ಹೋ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ಕಾರ. ವಿ4 ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯವನ್ನು ತಿಳಿಸುತ್ತಾ ಇಂದಿನ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಜೈ ಹೋ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇಂದು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ಇದು ಭಾರತೀಯರಿಗೆ ಬಹಳ ಮಹತ್ವದ ದಿನ. ಇದು ಸ್ವಾತಂತ್ರ್ಯದ ಸಂಕೇತವಾಗಿದ್ದು ದೇಶದ ಏಕತೆ ಮತ್ತು ಪ್ರಗತಿಯನ್ನು ಸೂಚಿಸುತ್ತದೆ. ಇಂಥ ದಿನಕ್ಕಾಗಿ ಅದೆಷ್ಟೋ ಮಹನೀಯರು ತಮ್ಮ ರಕ್ತವನ್ನು ಸುರಿಸಿರುವಂಥದ್ದು, ಜೀವವನ್ನು ಕಳೆದುಕೊಂಡಿರುವಂಥದ್ದು ಹಾಗೂ ದೇಶಕ್ಕಾಗಿ ಹೋರಾಡಿ ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟಿರುವಂಥದ್ದು. ಈಗ ಅದೆಷ್ಟೋ ಸೈನಿಕರು ನಮ್ಮ ದೇಶದ ಗಡಿಯಲ್ಲಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಕಾದು ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ. ಅವರೆಲ್ಲರನ್ನು ಕೂಡ ನೆನಪಿಸಿಕೊಳ್ಳುತ್ತಾ ಇಂದಿನ ವಿಶೇಷ ಕಾರ್ಯಕ್ರಮ ಜೈ ಹೋದಲ್ಲಿ 18 ವರ್ಷಗಳ ಕಾಲ ದೇಶ ಸೇವೆಯನ್ನು ಮಾಡಿ ಈಗ ನಿವೃತ್ತ ಜೀವನದಲ್ಲಿ ಅದೆಷ್ಟೋ ಯುವಕರಿಗೆ ಸ್ಫೂರ್ತಿಯಾಗಿ ಮಾರ್ಗದರ್ಶಕರಾಗಿರುವಂತಹ ಜಯಂತ್ ಸುವರ್ಣ ಬಜ್ಪೇಯಿ ಅವರಿದೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ಮೊದಲನೇದಾಗಿ ನಿಮಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ನಿಮಗೂ ಹಾಗೆ. ಥ್ಯಾಂಕ್ ಯು ಸರ್. ಅದೇ ರೀತಿ ಈಗ ನಾನು ನಿಮ್ಮ ಹತ್ರ ಈಗ ಯೋಧರು ಅಂತ ಹೇಳಿದ ಕೂಡಲೇ ತುಂಬ ಸವಾಲುಗಳನ್ನು ಎದುರಿಸಿರುವಂಥವ್ರು, ತುಂಬ ಕಷ್ಟಪಟ್ಟಿರುವಂಥವ್ರು, ದೇಶ ಸೇವೆಗಾಗಿ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಅಲ್ಲಿ ಕೆಲಸ ಮಾಡುವಂಥವ್ರು. ಅಂಥವ್ರ ನಡುವೆ ನೀವು 18 ವರ್ಷಗಳ ಕಾಲ ದೇಶ ಸೇವೆಯನ್ನು ಮಾಡಿರುವಂಥದ್ದು. ಸೊ ಆಗಿನ ಒಂದು ಲೈಫ್ ಹೇಗಿತ್ತು, ಅಥವಾ ನೀವು ಹೇಗೆ ಆ ಒಂದು ಸೇನೆಗೆ ಸೇರಿದ್ರಿ, ಅಥವಾ ಈಗಿನವರಿಗಾದರೆ ಎಕ್ಸಾಮ್ಗಳಿರ್ತದೆ, ಬೇರೆ ಬೇರೆ ರೀತಿಯ ಪ್ರೊಸೀಜರ್ಗಳಿರ್ತದೆ, ನಾಲೆಜ್ ಇರ್ತದೆ. ಬಟ್ ಅಷ್ಟು ವರ್ಷಗಳ ಹಿಂದೆ ನೀವು ಅಲ್ಲಿ ಹೋದಾಗ ಯಾವ ರೀತಿ ಆಗಿತ್ತು? ನೋಡಿ, ಬೇಸಿಕಲಿ ನಮಗೆ ಅದು ಮೋಟಿವೇಶನ್ ಬೇಕು. ಮಿಲಿಟರಿಗೆ ಸೇರುವುದಂದರೆ ಸುಮ್ಮನೆ ಕೆಲಸ ಇಲ್ಲ ಅಂತೇಳಿ ಮಿಲಿಟರಿಗೆ ಸೇರುವುದರಲ್ಲಿ ಅರ್ಥ ಇಲ್ಲ. ಮತ್ತು ಅವರಿಗೆ ಅದರಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನಿಮ್ಮ ಮನಸ್ಸಿನಲ್ಲಿ ಒಂದು ದೇಶದ ಬಗ್ಗೆ, ದೇಶ ಸೇವೆ ಮಾಡೋದ್ರ ಬಗ್ಗೆ ಒಂದು ಮೋಟಿವೇಶನ್ ಇದ್ದರೆ ನಿಮಗೆಲ್ಲವೂ ಸುಲಭ. ಮತ್ತು ತಿಳ್ಕೊಳ್ಳೋ ಆಸಕ್ತಿ ಇರ್ತದೆ. ಸುಮ್ಮನೆ ಹೋಗೋದಲ್ಲ, ತಿಳ್ಕೊಂಡು ಬ್ಯಾಕ್ಗ್ರೌಂಡ್ ಮೋಟಿವೇಶನ್ ಇದ್ದು ಮಾತ್ರ ಹೆಚ್ಚಿನವ್ರು ಹೋಗೋದು. ಅಂಥವ್ರಿಗೆ ಮತ್ತೆ ಮುಂದೆ ಕಷ್ಟ ಆಗೋದಿಲ್ಲ, ಸೇರ್ಲಿಕ್ಕೂ ಸ್ವಲ್ಪ ಸುಲಭನೇ. ಅದಕ್ಕೆ ಬೇಕಾದ ಅನೇಕ ಥರದ ಪರೀಕ್ಷೆಗಳಿವೆ. ದೇಹದಾಢ್ಯತೆ ಪರೀಕ್ಷೆ ಇದೆ, ಮತ್ತು ಎಜುಕೇಷನ್ ಟೆಸ್ಟ್ಗಳಿವೆ, ಬೇರೆ ಬೇರೆ ಟ್ರೇಡ್ಸ್ಗಳಿಗೆ ಬೇರೆ ಬೇರೆ ಥರದ ಎಕ್ಸಾಮ್ಗಳಿವೆ. ಹಾಗೆ ಕೆಲವರಿಗೆ ಸೈನ್ಸ್ ಇಂಪಾರ್ಟೆಂಟ್ ಇರ್ತದೆ, ಕೆಲವರಿಗೆ ಕಾಮರ್ಸ್ ಇದ್ದರೆ ಕಾಮರ್ಸ್, ಸಬ್ಜೆಕ್ಟ್ಸ್ ವೈಸ್, ಟ್ರೇಡ್ ವೈಸ್ ಸಬ್ಜೆಕ್ಟ್ಸ್ ಇದೆ. ಆದ್ದರಿಂದ ಅದು ತಿಳ್ಕೊಂಡೇ ಹೋಗೋದು. ಏನೂ ತಿಳಿಯ ಹೋದರೂ ಅಲ್ಲಿ ಮತ್ತೆ ಗೊತ್ತಾಗ್ತದೆ. ದೆನ್ ಇಟ್ ಯುವರ್ ಲಕ್. ನಿಮ್ಮ ಕಾಲದಲ್ಲಿ ಯಾವ ರೀತಿ ಆಗಿತ್ತು ಅದು ಸೆಲೆಕ್ಷನ್? ನನ್ನ ಕಾಲದಲ್ಲಿ ನನಗೆ ಮೊದಲೇ ಒಂದು 62ರ ಚೈನಾ ವಾರದ ನಂತರ ನನಗೆ ಒಂದು ಡಿಫೆನ್ಸಿಗೆ ಸೇರ್ಬೇಕಂತೇಳಿ ಆಸೆ ಇತ್ತು. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ನೇವಿಯಲ್ಲಿ ಪೈಲಟ್ ಆಗಿದ್ರು. ನಂತರ ಏರ್ಫೋರ್ಸ್ಗೆ ಚಾನ್ಸ್ ಸಿಕ್ಕಿದ್ರೆ ಹೋಗ್ಲಿಕ್ಕೆ ಸಾಧ್ಯ ಉಂಟೋ ಇಲ್ಲ ಅಂದಾಗ ಅಷ್ಟು ನಮಗೆ ಮಾಹಿತಿ ಇರಲಿಲ್ಲ. ಆಸೆ ಇತ್ತು ಮನಸ್ಸಲ್ಲಿ. ಹಾಗೆ ನಾನು ನಮ್ಮ SLC ಆದಮೇಲೆ ಬೊಂಬೈಗೆ ಹೋದೆ. ಬೊಂಬೈಯಲ್ಲಿ ನಾನು ಒಂದು ವೋಲ್ಟಾಸಿಗೆ ಸೆಲೆಕ್ಟೆಡ್ ಆಗಿದೆ ಆ್ಯಸ್ ಎ ಅಪ್ರೆಂಟಿಸ್. ಮತ್ತು LNT ನಮ್ಮ ಅಣ್ಣ ಇದ್ದರು, ಅಲ್ಲಿ ನಮಗೊಂದು ಚಾನ್ಸ್ ಇತ್ತು ವಿದೌಟ್ ಎನಿ ಟೆಸ್ಟ್ ಹೋಗಲಿಕ್ಕೆ. ಮತ್ತು ಇಂಡಿಯನ್ ಏರ್ಲೈನ್ಸಲ್ಲಿ ನನಗೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿ ನಾನು ಅಪಾಯಿಂಟ್ಮೆಂಟ್ ಆಗಿತ್ತು. ಮತ್ತು ಏರ್ಫೋರ್ಸ್ಗೆ ಕೂಡ ಅದರ ಮೊದಲೇ ಕ್ವಾಲಿಫೈ ಬಂದಿತ್ತು. ಮೆರೈನ್ ಲೈನ್ಸಲ್ಲಿ ರಿಕ್ರೂಟ್ಮೆಂಟ್ ಆಗ್ತಾಯಿತ್ತು ಏರ್ಫೋರ್ಸಿದ್ದು. ನನಗೆ ಇದು ಭಾಳ ಒಳ್ಳೆಯದು ಅಂತೇಳಿ ಬೇಗನೆ ಅಲ್ಲಿಗೆ ಹೋಗಿ ಎಲ್ಲ ಟೆಸ್ಟ್ಗಳನ್ನು ಪಾಸಾಗಿ ಟ್ರೇಡ್ ಸೆಲೆಕ್ಷನ್ಗಿತ್ತು. ನನಗೆ ಒಂದು ಎಲ್ಲ ಟೆಕ್ನಿಕಲ್ ಬ್ಯಾಕ್ಗ್ರೌಂಡು ನನಗೆ ಇಷ್ಟ ಇದ್ದರಿಂದ ನಾನು ಇನ್ಸ್ಟ್ರುಮೆಂಟೇಷನ್ ಟ್ರೇಡಲ್ಲಿ ಪಾಸಾದೆ. ಅದು ವಾಲಂಟಿಯರ್ ಆಗಿ ಪಾಸಾದೆ. ನಂತರ ಈ 4 ಜಾಬ್ಗಳಲ್ಲಿ ಯಾವುದಾಗಬಹುದು ಅಂತ ನನಗೆ ಆಪ್ಷನ್ ಇತ್ತು. ಏರ್ಲೈನ್ಸ್ಗೆ ಸೇರ್ಬೋದಿತ್ತು, LNTಗೆ ಸೇರ್ಬೋದಿತ್ತು, ವೋಲ್ಟಾಸ್ಗೆ ಸೇರ್ಬೋದಿತ್ತು. ನಾನು ಇದನ್ನು ಔಟ್ ಮಾಡಿದೆ, ಏರ್ಫೋರ್ಸ್ಗೆ ಹೋಗುವಂತ. ಅಂದರೆ ನನಗೆ ಇಷ್ಟಪಟ್ಟ ಒಂದು
ಬ್ರಾಂಚ್ ಆದ್ದರಿಂದ ನಾನು ಇದನ್ನು ಇಷ್ಟಪಟ್ಟು ಎಲ್ಲವನ್ನು ಬಿಟ್ಟು ನಾನು ಏರ್ಫೋರ್ಸಿಗೆ ಹೋಗಿ ಜಾಯ್ನ್ ಆದೆ. ಮೊದಲು ನೀವು ಅಲ್ಲಿ ಜಾಯ್ನ್ ಆದಾಗ ಯಾವ ರೀತಿ ಆಗಿತ್ತು ಕೆಲಸಗಳು ಅಂತ? ಜಾಯ್ನ್ ಆದಾಗ ಈಗಿಗಿಂತ ಸ್ವಲ್ಪ, ಈಗ ಶಾಲೆಯಲ್ಲಿ ಹಾಗೆ ಉಂಟು, ಮೊದಲನೇ ಶಾಲೆಯ ಮಕ್ಕಳಿಗೆ ಈಗಿನ ಮಕ್ಕಳಿಗೆ ಮಸ್ತ್ ತುಂಬ ವ್ಯತ್ಯಾಸ. ಅಲ್ಲಿನೂ ಹಾಗೆ ವೇರಿಯೇಷನ್ಸ್ ಇರ್ತದೆ. ಅಂದರೆ ಮೊದಲನೇ ಸಿಚುವೇಶನ್ ಬೇರೆ ಇರ್ತದೆ. ನಮಗೆ ಹೋದ ಕೂಡಲೇ ಭಾಳ ಟಫ್, ನಮಗೆ ಒಂದು ಫೀಲಿಂಗ್ ಬರಬೇಕು ನಾವು ಮಿಲಿಟರಿಗೆ ಸೇರಿದ್ದೇವೆ ಅಂತೇಳಿ. ಹಾಗೆ ಟಫ್ ಇತ್ತು. ಒಂದು ಸೇರಿದ ಕೂಡಲೇ ಹೇರ್ ಕಟ್ ಮಾಡಿಸೋದು, ಮತ್ತು ಓಡಿಸೋದು, ಮತ್ತು ಡ್ರೆಸ್ ಎಲ್ಲ ಪೆಕ್ಯುಲರ್ ಅದಕ್ಕಿಂತ ಅವರ ಯೂನಿಫಾರ್ಮ್ ಎಲ್ಲ ಕೊಡೋದು. ಮತ್ತು ಹಾಗೆ ಏನಾಗ್ತದೆ ಅಂದರೆ ಕೆಲವರಿಗೆ ಹೀಗೆ ಬೈ ಚಾನ್ಸ್ ಬಂದವರಿಗೆಲ್ಲ ಕಷ್ಟ ಆಗ್ತದೆ. ಅವರು ಮತ್ತೆ ಮಧ್ಯದಲ್ಲಿ ಕೈ ಕೊಡ್ತಾರೆ. ಅಂಥವರಿಗೆ ಕೈ ಕೊಡಬೇಕಂತೇಳಿಯೇ ಒಂದು 2-3 ತಿಂಗಳು ಭಾಳ ಟಫ್ ಇರ್ತದೆ. ಬೇಸಿಕ್ ಟ್ರೈನಿಂಗ್ ಅಂತ ಹೇಳಿದರೆ ಅದು ಸಾಧಾರಣ ಎಲ್ಲರಿಗೂ ಒಂದೇ ಲೆಕ್ಕ ಇರ್ತದೆ. ಅದರಲ್ಲಿ ಟಫ್ ಇರ್ತದೆ. ಅದರಲ್ಲಿ ಸಸ್ಟೈನ್ ಆದರೆ ನೀವು ನಂತರ ಥಿಂಗ್ಸ್ ವಿಲ್ ಈಸಿಯರ್. ಮತ್ತು ನಮ್ಮ ಟ್ರೇಡ್ ವೈಸ್ ಹೋಗ್ತದೆ. ನೀವು ಟೆಕ್ನಿಕಲ್ ಟ್ರೇಡೋ ಅಥವಾ ಬೇರೆ ಕ್ಲರಿಕಲ್ ಟ್ರೇಡ್ಗೋ ಹೋದರೆ ಅವ್ರಿಗೆ ಆ ಥರದ ಟ್ರೈನಿಂಗ್ ಅವರಿಗೆ ಕೊಡ್ತಾರೆ. ಈಗಲೂ ಅದು ಟ್ರೈನಿಂಗಲ್ಲಿ ಹೆಚ್ಚು ಬರೋಕ್ಕೆ ಇದು ಇರಲಿಕ್ಕಿಲ್ಲ. ಆದರೆ ಅದು ಟಫ್ನೆಸ್ ಸ್ವಲ್ಪ ವೇರಿಯೇಷನ್ ಆಗ್ತದೆ. ಅಂದರೆ ಮೊದಲೆಲ್ಲ ನಮ್ಮ ಇನ್ಸ್ಟ್ರಕ್ಟರ್ಸ್ ಮಾತಾಡೋದಕ್ಕೆ ಎದುರು ಮಾತಾಡುವ ಪ್ರಶ್ನೆ ಇಲ್ಲ. ಈಗೆಲ್ಲ ಮಾತಾಡೋರು ಇದ್ದಾರೆ. ಮತ್ತು ಶಾಲೆಯಾಗಿ ಎಕ್ಸಾಕ್ಟ್ಲಿ ಲೈಕ್ ಸ್ಕೂಲ್. ಈಗ ಥಿಂಗ್ಸ್ ಮೈಟ್ ಹವ್ ಚೇಂಜ್. ನಮ್ಗೆ ಈಗ ಆ ಕಡೆ ಹೋಗೋದಿಲ್ಲ ನಾವು. ನಮ್ಮಲ್ಲಿ ಇಟ್ ವಾಸ್ ಬೇಸಿಕ್ ಟ್ರೈನಿಂಗ್ ಅಂದರೆ ಇಟ್ ರಿಯಲ್ ಟ್ರೈನಿಂಗ್. ಒನ್ಸ್ ಯು ಆರ್ ಸೆಟ್, ನಂತರ ಯು ವಿಲ್ ಗೋ ಸ್ಮೂತ್ಲಿ. ಈಗ ಒಂದು ಮನೆ ಮಗ ಇದಕ್ಕೆ ಸೈನ್ಯಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿದಾಗ, ಈಗಿನ ಕಾಲದಲ್ಲಿ ಇಷ್ಟು ಎಜುಕೇಶನ್ ಇದ್ದು ಇಷ್ಟು ನಾಲೆಜ್ ಇದ್ರೂ ಕೂಡ ಭಯ ಪಡುವಂಥದ್ದು, ಕಳಿಸೋದಿಲ್ಲ ಅಥವಾ ಏನು ಅಲ್ಲಿಗೆ ಸೈನ್ಯಕ್ಕೆ ಸೇರ್ತಾನೆ ಅಂತ ಹೇಳಿದ ಕೂಡಲೇ ಮನೆಯವರು ಫಸ್ಟ್ ಬೇಡ ಅಂತಲೇ ಹೇಳುವಂಥದ್ದು. ಸೊ ನಿಮ್ಮ ಕಾಲದಲ್ಲಿ ನೀವು ಸೈನ್ಯಕ್ಕೆ ಹೋಗ್ತೇನೆ ಅಥವಾ ನಾನು ಅಲ್ಲಿ ಕೆಲಸ ಸಿಕ್ಕಿದೆ, ನಾನು ಅಲ್ಲಿಗೆ ಹೋಗ್ತಿದ್ದೇನೆ ಅಂತ ಹೇಳಿದಾಗ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಅಣ್ಣ ತಮ್ಮ ಅವರ ಒಂದು ರಿಯಾಕ್ಷನ್ ಯಾವ ರೀತಿ? ನಮಗೆ ಅಂದರೆ ನನಗೊಂದು ಅಡ್ವಾಂಟೇಜ್ ಇದ್ದರೆ ನಾವು 12 ಮಂದಿ ಮಕ್ಕಳು, 7 ಮಂದಿ ಹುಡುಗರು, 5 ಮಂದಿ ಹುಡುಗಿಯರು. ಆದ್ದರಿಂದ ನಮಗೆ ಆಪ್ಷನ್ ಇತ್ತು. ನಾನೀಗ ಫಸ್ಟಾಗಿ ನಾನು 18 ವರ್ಷ ಆಗುವ ಮೊದಲೇ ನಾನು ಸೇರಿದ್ದರಿಂದ ನಮಗೆ ಪೇರೆಂಟ್ಸ್ ಇದು ಒಂದು ಕ್ಲಿಯರೆನ್ಸ್ ಬೇಕಿತ್ತು. ನಾನು ತಂದೆಯವರಿಗೆ ಕೇಳಿದಾಗ ಎಲ್ಲಿ ಬೇಕಾದರೂ ಹೋಗು ಅಂತ ಅವ್ನು ಹೇಳಿದೆ, ನಿಮ್ಮೊಂದು ಕ್ಲಿಯರೆನ್ಸ್ ಬೇಕು ನನಗೆ, ನಾನು ಮಿಲಿಟರಿ ಸೇರ್ತಾ ಇದ್ದೇನೆ. ಆಯಿತು ಹೋಗಪ್ಪ, ನಮಗೆ ಎಲ್ಲಿ ಬೇಕಾದ್ರೂ ಹೋಗು ಅಂತ ಹೇಳಿದರು. ಅದರ ಕ್ಲಿಯರೆನ್ಸ್. ಬಟ್ ಇಟ್ ಮೇ ನಾಟ್ ಬಿ ಸೇಮ್ ವಿತ್ ಅದರ್ಸ್. ಎಲ್ಲರಿಗೆ ಸ್ಪೆಷಲಿ ಈಗಿನಂದರೆ ಈಗ 12 ಮಕ್ಕಳ ಈಗ ಅಲ್ಲಿ ಆಗೋದಿಲ್ಲ. 1-2 ಮಕ್ಕಳು ಇರೋದು, ಅದು ಹೆದರಿಕೆ ಮತ್ತು ಜನರಲ್ ನಾಲೆಜ್ ಇರುವುದಿಲ್ಲ. ಮತ್ತು ಮೋಸ್ಟ್ಲಿ ಡಿಫೆನ್ಸಿನ ಬಗ್ಗೆ ಹೆಚ್ಚಿನವರಿಗೆ ನೆಗೆಟಿವ್ ಥಿಂಗ್ಸೇ ಅವರಿಗೆ ಜಾಸ್ತಿ. ಅಂದರೆ ಈಗಿನ ಕಾಲದಲ್ಲಿ ಇಷ್ಟು ಸೋಷಿಯಲ್ ಮೀಡಿಯಾ ಮುಂದುವರೆದಿದೆ, ಎಲ್ಲೆಲ್ಲಿ ಏನೇನು ಆಗ್ತಿದೆ ಟಿವಿಯಲ್ಲಿ ಗೊತ್ತಾಗ್ತದೆ, ಕೈಯಲ್ಲಿರುವಂಥ ಮೊಬೈಲಲ್ಲಿ ನೋಡಿದ್ರೂ ಗೊತ್ತಾಗ್ತದೆ. ಆದರೆ ಆಗಿನ ಕಾಲದಲ್ಲಿ ಎಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ, ವಾರ್ ಟೈಮಲ್ಲಿ ಏನಾಗ್ತದೆ ಅಂತ ಗೊತ್ತಿರೋದಿಲ್ಲ. ಅಂಥ ಸಮಯದಲ್ಲಿ ಯಾವ ರೀತಿ ಆಗಿತ್ತು ಗೊತ್ತಿಲ್ಲ. ಅಂದರೆ ಇಂಟ್ರೆಸ್ಟ್ ಇದ್ದರೆ ನಾವು ತಿಳಿದಿರೋದ ಕೇಳಿ ತಿಳ್ಕೊಳ್ತಿದ್ದೆವು. ಆಗ ಅದೊಂದಿತ್ತು. ಇಷ್ಟು ವೈಡ್ ಆಗಿ ಗೊತ್ತಿರ್ತಿರ್ಲಿಲ್ಲ. ಅದು ಈಗ ಗೊತ್ತಿದ್ರೂ ಆ್ಯಕ್ಚುಲಿ ಗೊತ್ತಿರುವುದರಿಂದ ಜಾಸ್ತಿ ಜನ ಹೋಗಬೇಕಿತ್ತು ಅದರಲ್ಲಿ ನಿಜವಾಗಿ. ಆದರೆ ಆ ತಿಳುವಳಿಕೆ ಪಾಸಿಟಿವ್ ಆಗಿ ಬರ್ತಾ ಇಲ್ಲ ಈಗಲೂ. ನನಗೆ ಗೊತ್ತಿದ್ದ ಪ್ರಕಾರ ಈ ಮೀಡಿಯಾ ಆಗಲಿ, ಪೇಪರ್ ಆಗಲಿ, ನ್ಯೂಸ್ ಆಗಲಿ, ನೆಗೆಟಿವ್ ಥಿಂಗ್ಸ್ ಆರ್ ಮೋರ್ ಹೈಲೈಟೆಡ್ ಆ್ಯಂಡ್ ಮೋರ್ ರೆಡ್ ಮೋರ್ ವಿತ್ ಮೋರ್ ಇಂಟ್ರೆಸ್ಟ್. ನೀವೀಗ ಮೊಬೈಲಲ್ಲಿ ನೋಡಿದ್ರು ಯಾವುದೊಂದು ನೆಗೆಟಿವ್ ಇಶ್ಯೂ ಆದರೆ, ನೆಗೆಟಿವ್ ಇದ್ದರೆ ಬೇಗ ಓದ್ತೀರಾ. ಈಗ ಒಂದು ಧಾರ್ಮಿಕ ವಿಷಯವೋ ಅಥವಾ ಸನಾತನ ವಿಷಯ, ಧರ್ಮದ ವಿಷಯ ಇದ್ದರೆ ಯಾರು ಅಷ್ಟು ಓದ್ತಾರೆ, ಎಷ್ಟು ಮೇಲೆ ಮೇಲೆ ನೋಡಿ ಮತ್ತೆ ಬಿಟ್ಬಿಡ್ತಾರೆ. ಸೊ ದ್ಯಾಟ್ ಮೇಕ್ಸ್ ಎ ಡಿಫರೆನ್ಸ್. ಈಗ ವಾರ ಆಯಿತು, ಇಷ್ಟು ಮಂದಿ ಸತ್ರು, ಮೊನ್ನೆ ಇದು ಪಹಲ್ಗಾಮಿಂದ ಆಯಿತು, ಎಷ್ಟು ಮಂದಿ ನೋಡಿರ್ಬೋದು. ಅಂಥದ್ದು ಕೇಸಸ್ ಎಷ್ಟು ಆಗಿರ್ಬೋದು ಮೊದಲು, ಆಗ ಗೊತ್ತಿರುವುದಿಲ್ಲ, ಬರ್ತಾರೆ. ಇದನ್ನು ಮಾತ್ರ ನೋಡಿದ್ದು. ಬಾಟ್ರೆ ಎಷ್ಟು ಜನ ಅದರಲ್ಲಿ ಮುಂದೆ ಹೋದರು, ಎಷ್ಟು ಗ್ಯಾಲಂಟ್ರಿ ಅವಾರ್ಡ್ ಸಿಕ್ಕಿದೆ ಎಷ್ಟು ಮಂದಿಗೆ, ಏನೆಲ್ಲ ಮಾಡಿದ್ದಾರೆ ದೇಶಕ್ಕಾಗಿ, ಎಷ್ಟು ಪ್ರಾಣ ಕೊಟ್ಟಿದ್ದಾರೆ, ಅವರ ಫೀಲಿಂಗ್ಸ್ ಹೇಗಿದೆ. ಈಗ ಒಬ್ಬ ಸೈನಿಕನಾಗಿ ಸೇರಿದರೆ ಅವನು ದೇಶಕ್ಕಾಗಿ ಒಂದು ಪ್ರಾಣ ಅರ್ಪಣೆ ಮಾಡೋದ್ರೆ ಅವನು ಗರ್ವದ ವಿಷಯ. ಅವನಿಗೆ ದ ಮೋಸ್ಟ್ ಹ್ಯಾಪಿನೆಸ್ ಥಿಂಗ್ ಫಾರ್ ಎ ಸೋಲ್ಜರ್. ಸ್ಯಾಕ್ರಿಫೈಯಿಂಗ್ ಹಿಸ್ ಲೈಫ್ ಫಾರ್ ಹಿಸ್ ನೇಷನ್ ಈಸ್ ಎ ವೆರಿ ಗ್ರೇಟ್ ಥಿಂಗ್. ಅವನಿಗೆ ಒಂದು ವಾರ ಆದರೆ ಸಪೋಸ್ ಬಚಾವಾಗಿ ಬಂದರಿಗಿಂತ ಸತ್ತವನಿಗೆ ಜಾಸ್ತಿ ಹೆಮ್ಮೆ ಇರ್ತದೆ, ನನ್ನ ಸಂತೋಷನೂ ಹೆಮ್ಮೆ ಇರ್ತದೆ. ದಟ್ ಇಸ್ ಅ ರಿಯಲ್ ಸೋಲ್ಜರ್. ಸುಮ್ಮನೆ ಹೋಗಿ ಮತ್ತೆ ಅಲ್ಲಿ ಬಂದು ಹೆದರಿ ಓಡಿಕೊಂಡು ಎಲ್ಲ ಬಂದರೆ ದಟ್ ಇಸ್ ನಾಟ್ ಎ ಸೋಲ್ಜರ್ಸ್ ಲೈಫ್. ಆಗಿರ್ಬೋದು. ಆದರೆ ಬೇರೆ ಕಡೆ ಈಗ ನೋಡಿದಾಗ ಬೇರೆ ಊರು, ಬೇರೆ ದೇಶಕ್ಕೆ, ರಾಜ್ಯಕ್ಕಿಂತ ನಮ್ದು ಈ ಕರಾವಳಿಯಿಂದ ಅಥವಾ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಿಂದ ತುಂಬ ಕಡಿಮೆ ಜನ ಸೇನೆಗೆ ಹೋಗುವಂಥದ್ದು ಯಾಕಿರ್ಬೋದು ಅಂತ? ಕಡಿಮೆ ಜನ ಅಂದರೆ ಫಸ್ಟ್ ಆಫ್ ಆಲ್ ಜನರಿಗೆ ಈಗ ನನ್ನ ಎಣಿಸಿಕೆ ದೇಶದ ಬಗ್ಗೆ ಜಾಸ್ತಿ ತಿಳ್ಕೊಂಡು ದೇಶದ ಮೇಲೆ ಒಂದು ಪ್ರೀತಿ, ಆ ಭಕ್ತಿ ಭಾವನೆ ತುಂಬ ಕಂಪ್ಯಾರಿಟಿವ್ಲಿ ತುಂಬ ಕಡಿಮೆ ಇದೆ. ಯಾಕಂದರೆ ಈಗ ಜಾಸ್ತಿ ವಿಷಯಗಳನ್ನು ತಿಳಿಯುವುದರಿಂದ ನಿಮ್ಗೆ ಹೆಚ್ಚೆಚ್ಚು ವಿಷಯಗಳ ಬಗ್ಗೆ ಗೊತ್ತಾಗೋದ್ರಿಂದ, ಬಿಕಾಸ್ ವರ್ಲ್ಡ್ ಹ್ಯಾಸ್ ಬಿಕಮ್ ಸ್ಮಾಲ್ ನಾವು. ಈಗ ಜಗತ್ತೇ ಸಣ್ಣದಾಗಿದೆ, ವಿಷಯಗಳು ತುಂಬ ತಿಳಿಯುತ್ತದೆ, ಸರೌಂಡಿಂಗ್ ಮತ್ತು ಆಪರ್ಚುನಿಟೀಸ್ ಜಾಸ್ತಿ ಆಗಿದೆ. ಸೊ ನಿಮಗೆ ಆಪ್ಷನ್ಸ್ ಜಾಸ್ತಿ ಇದೆ.
ಮೊದಲು ಹಾಗೆಲ್ಲ ನಿಮಗೆ ಆಪ್ಷನ್ಸ್ ಕಡಿಮೆ, ತಿಳುವಳಿಕೆ ಕಡಿಮೆ. ಸೊ ಯಾವುದೋ ಒಂದು ಸಿಕ್ಕಿದ್ರೆ ಅದಕ್ಕೆ ಹೋಗುವಂತ ಆಗ್ತದೆ. ಈಗ ಹಾಗೆಲ್ಲ ಅದಕ್ಕಿಂತ ಇದು ಒಳ್ಳೇದು, ಇದಕ್ಕಿಂತ ಅದು ಒಳ್ಳೇದು ಅಂತೇಳಿ ಚಾಯ್ಸ್ ಮಾಡಿ ಮತ್ತೆ ಹೋಗುದು. ಮತ್ತೆ ಯಾವುದು ಒಳ್ಳೇದು, ನಂತರ ಯಾವುದು ಒಳ್ಳೇದು, ಈಗ ಯಾವುದು ಒಳ್ಳೇದು, ಬೇಗ ಯಾಕೆ ರಿಟೈರ್ಡ್ ಆಗ್ಬೋದು, ನಮ್ಮ ಫ್ಯೂಚರ್ ಹೇಗಿರ್ತದೆ, ಫ್ರೀಡಮ್ ಯಾವುದ್ರಲ್ಲಿ ಇರ್ತದೆ ಅಂತೇಳಿ ಡಿಸೈಡ್ ಮಾಡ್ತಾರೆ. ಆದ್ದರಿಂದ ಅದಕ್ಕೆ ಎವ್ರಿಥಿಂಗ್ ಗಾಟ್ ಇಟ್ಸ್ ಓನ್ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಈಗ ಸೈನ್ಯ ಅಥವಾ ಸೇನೆಗೆ ಹೋಗ್ತಾರೆ ಅಂತ ಅಂದಾಕ್ಷಣ ಮನೆಯವರಲ್ಲಿ ಅಥವಾ ಪೋಷಕರಲ್ಲಿ ಮಕ್ಕಳಲ್ಲಿ ಒಂದು ತಪ್ಪು ಕಲ್ಪನೆಗಳಿರ್ತದೆ. ಅದನ್ನು ಯಾವ ರೀತಿ ಹೋಗಲಾಡಿಸ್ಬೋದು ನಿಮ್ಮ ಪ್ರಕಾರ? ಇದರ ಬಗ್ಗೆ ತಿಳ್ಕೊಸಿ. ನಾನೀಗ ಏನು ಮಾಡ್ತೇನೆ, ಸ್ಕೂಲ್ಗಳಿಗೆ ಅಥವಾ ಎಲ್ಲಿ ಸಾಧ್ಯತೆ ಅಲ್ಲೆಲ್ಲ ಹೋಗಿ ಎನ್ಕರೇಜ್ ಮಾಡ್ತೇನೆ ಮಕ್ಕಳಿಗೆ. ನೋಡಿ ನೀವು ಹೇಳಿದಾಗೆಲ್ಲ ತಿಳಿದಾಗೆಲ್ಲ ನೋಡಿ, ನಾವು ಸತ್ತರೆ ಸಾಯ್ತಾರೆ, ಸಾಯೋದು ಎಲ್ಲಿ ಸಾಯೋದಿಲ್ಲ, ರೋಡಲ್ಲಿ ಡೈಲಿ ಎಷ್ಟು ಸಾಯ್ತಾರೆ, ರೋಡಲ್ಲಿ ಸ್ಕೂಟ್ರಲ್ಲಿ, ಬೈಕಲ್ಲಿ, ಟೂ ವೀಲರಲ್ಲಿ ಹೇಗೆ ಸಾಯ್ತಾರೆ ಅಂತ ಹೇಳಿಕ್ಕೆ ಸಾಧ್ಯವಿಲ್ಲ. ಇದಕ್ಕಾಗಿ ಸತ್ತರೆ, ದೇಶಕ್ಕಾಗಿ ಸತ್ತರೆ ಅದೊಂದು ದೊಡ್ಡ ಒಳ್ಳೆ ಮರಣ ಅಲ್ವಾ? ಅಲ್ಲದೆ ದೇಶಕ್ಕಾಗಿ ಸತ್ತರೆ ನಿಮಗೆ ದರ್ ಓನ್ಲಿ ಚಾನ್ಸ್ ಯು ಗೆಟ್ ಯುವರ್ ನೇಷನಲ್ ಫ್ಲಾಗ್ ಹಾಕಿ ನಿಮಗೆ ಒಂದು ಮರಣ, ನಿಮ್ಮನ್ನು ಅಂತಿಮ ಯಾತ್ರೆ ಮಾಡ್ತಾರೆ. ಯಾರಿಗುಂಟು ಆ ಪುಣ್ಯ? ಮತ್ತೆ ಅಂತ ಗೌರವ ನಿಮಗೆ ಹೇಗೆ ಸತ್ತರೆ ಸಿಗ್ತದ? ಸಾಯುವುದು ಬಿಡಿ, ಸಾಯುವುದು ಹುಟ್ಟಿದವನಿಗೆ ಯಾವಾಗಲೂ ಸಾಯಲೇಬೇಕು. ಒಂದು ಒಳ್ಳೆ ಕಾರ್ಯ ಮಾಡಿ ಸತ್ತರೆ ಅದಕ್ಕಿಂತ ಸಂತೋಷ ಯಾವುದುಂಟು? ಯಾವಾಗೆಲ್ಲ ಮತ್ತೆ ದೇಶಕ್ಕಾಗಿ ಒಂದು ಪ್ರಾಣ ಕೊಡೋದಂದ್ರೆ ಇಷ್ಟು 14 ಎಷ್ಟು ಬಿಲಿಯನ್ 1.4 ಬಿಲಿಯನ್ ಜನರಿಗಾಗಿ ಸಾಯೋದಂದರೆ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್, ಇಟ್ಸ್ ಎ ಗ್ರೇಟ್ ಥಿಂಗ್. ಅಪಾರ್ಚುನಿಟಿ ಬೇಕಲ್ಲ ಅವ್ರ ಬಿಲ್ಡಿಗೆ. ಅದು ಸಿಕ್ಕುವಾಗ ನೀವು ಯು ಡೋಂಟ್ ಎಕ್ಸೆಪ್ಟ್ ಥಿಂಗ್ಸ್. ಓಡ್ತೀರಾ, ಯಾಕೆ ಓಡಬೇಕು? ಅಷ್ಟು ಕರೇಜ್ ಇಲ್ಲ ಈಗ ಜನರಿಗೆ. ಸೊ ದೇ ಆರ್ ನೋಡ್ಬೋದು ನಿಮಗೆ, ನೀವು ಏನಾದರೂ ಒಬ್ಬನಿಗೆ ಅವನಿಗೆ ಪ್ರಾಬ್ಲಮ್ ಆದ, ನನಗೆಲ್ಲ ಐ ಆಮ್ ಎಲೋಫ್. ಮೊದಲು ಹಾಗೆಲ್ಲ, ಒಬ್ಬನಿಗೆ ಪ್ರಾಬ್ಲಮ್ ಆದರೆ ಎವ್ರಿ ರಶ್ ರನ್, ಅವನಿಗೆ ನಾವು ಸಪೋರ್ಟ್ ಮಾಡಲಿಕ್ಕೋ ಅಥವಾ ಅವನಿಗೆ ಸೇವ್ ಮಾಡಲಿಕ್ಕೆ ಹೋಗ್ತೇವೆ. ಈಗ ಅದೇ ರೀತಿ ಕೆಲವು ದೇಶಗಳಲ್ಲಿರುವ ಹಾಗೆ ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ಬರನ್ನು ಸೈನ್ಯಕ್ಕೆ ಕಳಿಸಬೇಕು ಅನ್ನುವಂಥದ್ದು ನಮ್ಮಲ್ಲಿದ್ರೆ ಒಳ್ಳೇದಾಗ್ತಿತ್ತಾ ಅಂತ? ಆಗಲೇಬೇಕು. ನನ್ನನ್ನು ಕೇಳಿದರೆ ಆಗಲೇಬೇಕು. ನಾನು ಸಿಂಗಾಪುರ್ಗೆ ಹೋದರೆ ದಟ್ ಇಸ್ ಕಂಪಲ್ಸರಿ. ಒನ್ಸ್ ಯು ಕಂಪ್ಲೀಟ್ ಯುವರ್ 12th 5 years he has to serve. 5 or 4 some compulsory they have to serve in the damage. ಆದರೂ ಇಟ್ಕೊಂಡು ಹೋಗ್ತಾರೆ ಅವರು. ಬೇಡ ಓಡಲಿಕ್ಕೆ ಚಾನ್ಸೇ ಇಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಆಫ್ಟರ್ 5 years ಯು ಕ್ಯಾನ್ ಕಂಟಿನ್ಯೂ ಯುವರ್ ಡಿಗ್ರಿ, ಯುವರ್ ಎಜುಕೇಷನ್ ಆರ್ ವಾಟ್ ಎವರ್ ರಿಸರ್ವೇಷನ್ಸ್ ಇದೆ ಎಲ್ಲ ಇದೆ. ದೇ ಟೇಕ್ ಕಂಪ್ಲೀಟ್ ಕೇರ್. ಬಟ್ ಒನ್ಸ್ ಯುವರ್ 12th ಆದ ಕೂಡಲೇ ನೀವು ಕಂಪಲ್ಸರಿ ಹೋಗಲೇಬೇಕು. ದೆನ್ ದ ಕಂಟ್ರಿ ಬಿಕಮ್ಸ್ ಎ ವೆರಿ ಡಿಸಿಪ್ಲಿನ್ಡ್. ಎಲ್ಲ ಜನರಿಗೆ ಒಂದು ಅವರ ಲೈಫಲ್ಲಿ ಒಂದು ಡಿಸಿಪ್ಲಿನ್ ಬರ್ತದೆ, ಶಿಸ್ತು ಬರ್ತದೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ಈಗ ಶಿಸ್ತಿಲ್ಲ ಜನರಲ್ಲಿ ಹೆಚ್ಚಾಗಿ. ಟ್ರಾಸಿ ಕೆಲವು ಯಂಗ್ಸ್ಟರ್ಸ್ ನಮ್ಮ ದೇಶದಲ್ಲಿ ಎಷ್ಟು ಯಂಗ್ ಪೀಪಲ್ ಬೇರೆ ಎಲ್ಲಿ ಇರಲಿಕ್ಕಿಲ್ಲ, ಆದರೆ ಮಿಸ್ಯೂಸ್ ಆಗ್ತಾ ಇದೆ. ನಮ್ಮ ದಟ್ ಯೂತ್ ಫೋರ್ಸ್ ತುಂಬ ಮಿಸ್ಯೂಸ್ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಯಾಕೆಂದರೆ ಗೈಡ್ಲೈನ್ಸ್ ಇಲ್ಲ, ಅವರಿಗೆ ಗೈಡೆನ್ಸ್ ಇಲ್ಲ. ಮತ್ತು ಕಲ್ಚರ್ ಡ್ಯಾಮೇಜ್ ಆಗ್ತಾ ಉಂಟು ನಮ್ಮ ದೇಶದಲ್ಲಿ. ಕಲ್ಚರ್ ಇಲ್ಲ, ಸೊ ಪ್ರಾಪರ್ ಗೈಡೆನ್ಸ್ ಇಲ್ಲ. ಏನೋ ಮೇನ್ ಒಂದು ನಮ್ಮಲ್ಲಿ ಶಾಸಕಾಂಗ ಇದೆ, ನ್ಯಾಯಾಂಗ ಇದೆ, ಮತ್ತು ಪತ್ರಿಕಾಂಗ 4ನೇದ್ದು, ಮತ್ತು ಕಾರ್ಯಾಂಗ. ಈ 4 ಯಾವುದು ಒಂದು ಸ್ಟ್ರಾಂಗ್ ಆಗಿ ಯಾವುದು ಕೆಲಸ ಮಾಡ್ತಾ ಇಲ್ಲ. ಅನ್ಲೆಸ್ ಗಡಿಗೆ ಭೂತಕ್ಕೆ ಬಡಿಗೆ ಶಾಸ್ತ್ರ ಅಂತ ನನ್ನ ಗಾದೆನೇ ಇದೆ. ಅದಕ್ಕೆ ಎಲ್ಲೆಲ್ಲಿ ಡಿಸಿಪ್ಲಿನ್ ಬೇಕು, ಎಲ್ಲೆಲ್ಲಿ ಸ್ಟ್ರಿಕ್ನೆಸ್ ಬೇಕು, ಇಟ್ ಹ್ಯಾಸ್ ಟು ಬಿ ದೇರ್. ಹ್ಯೂಮನ್ ಟೆಂಡೆನ್ಸಿ ಹಾಗೇನೆ. ನೀವು ಫ್ರೀ ಬಿಟ್ಟರೆ ನೀವು ಖುಷಿ ಒಂದಾಗಿ ಮಾಡ್ಬೋದು. ಹಾಗೆಲ್ಲ ಒಂದು ದೇಶ ಒಳ್ಳೆಯದಾಗಿ ಡೆವಲಪಿಂಗ್ ಆಗಬೇಕಾದ್ರೆ ಶಿಸ್ತು, ನ್ಯಾಯ ಮತ್ತು ಕಾನೂನು ಸ್ಟ್ರಿಕ್ಟಾಗಿ ಪಾಲಿಸಿದರೆ ಮಾತ್ರ ದೇಶ ಒಳ್ಳೆಯದಾಗಲಿಕ್ಕೆ ಸಾಧ್ಯತೆ ಇದೆ. ಈಗ ಮಿಲಿಟರಿ ಪೀಪಲ್, ನಾವೀಗ ನಮಗೂ ನಿಮಗೂ ತುಂಬ ವ್ಯತ್ಯಾಸ ಇರ್ತದೆ ನೋಡಿ ಅಲ್ವಾ? ಯಾಕೆ ಅಂದರೆ ನನ್ನಲ್ಲಿ ಒಂದು ಶಿಸ್ತು ಉಂಟು, ನನ್ನ ಜೀವನ ಹಾಗೆ ನಾನು ಟ್ರೈನಿಂಗ್ ಆಗಿದೆ ನಮಗೆ. ಹಾಗೆ ಎಲ್ರಿಗೂ ಆದರೆ ಎಷ್ಟು ಚೆನ್ನಾಗಿರುತ್ತೆ. ಈಗ ಒಬ್ಬ ಶಿಸ್ತಿನಲ್ಲಿ ಹೋಗಿ ಮತ್ತೊಬ್ಬ ಹಾಗೆ ಕಲ್ಲು ಬಿಸಾಡಿದರೆ, ಈಗ ನೀವು ನೋಡ್ತೀರಿ ಕಾಶ್ಮೀರದಲ್ಲೆಲ್ಲ ಸೋಲ್ಜರ್ ಹೋದಾಗ ಕಲ್ಲು ಬಿಸಾಡ್ತಾರೆ. ಹೌ ಡು ಯು ಲೈಕ್ ಇಟ್? ಈಗ ಇಲ್ಲಿ ಸಿಂಗಾಪುರದಲ್ಲಿ ನೋಡಿ, ಎಲ್ಲಿಯಾದ್ರೂ ನೋಡಿ ಕಲ್ಲು ಬಿಸಾಡಲಿ ಯಾರಾದರೂ. ಹಾಗೆ ಮಾಡೋದ್ರಿಂದ ನಮ್ಮ ಊರಿಗೆ, ನಮ್ಮ ದೇಶಕ್ಕೆ ನಾವೇ ಕೆಟ್ಟ ಹೆಸರು ತಂದಾಗೆ. ಹೌದು, ಹಾಗೆ ಆಗೋದು. ಈಗ ಆಗ್ತಾ ಇದೆ. ಅದು ಮತ್ತೆಂಥದ್ದು ನೀವು ನೋಡ್ತಾ ಇರಲ್ವಾ ಏನೆಲ್ಲ ಆಗ್ತಾ ಉಂಟು, ರಾಜಕೀಯವಾಗಿ ಆಗ್ತಾ ಉಂಟು. ಈಗ ಮಿಲಿಟರಿ ಜನರಿಗೆ ಯಾರು ಕೇರ್ ಮಾಡ್ತಾರೆ? ಈಗೀಗ ಸ್ವಲ್ಪ ನೀವು ಇಂಟರ್ವ್ಯೂ ತೆಗೊಳ್ತೀರಾ, ನಮ್ಮ ಅಭಿಪ್ರಾಯನ ಕೇಳ್ತೀರಾ. ಮೊದಲೆಲ್ಲ ಯಾರು ಕೇಳ್ತಾರೆ? ನೋಬಡಿ ಬಾದರ್. ಏಜ್ ಮಿಲಿಟರಿ ನಂಗೆ ಹಾಗೆ ಹೇಳ್ತಾ ಇದ್ರು. ನಾನೀಗ ರಿಟೈರ್ಡಾಗಿ ಬಂದಾಗ ದೇರ್ ಆರ್ ಲಾಟ್ ಆಫ್ ರಿಸರ್ವೇಷನ್. ಗೌರ್ಮೆಂಟ್ ಹಸ್ ಪ್ರೊವೈಡೆಡ್ ಸೋ ಮೆನಿ ಥಿಂಗ್ಸ್, ಸೋ ಮೆನಿ ಫೆಸಿಲಿಟೀಸ್ ಇದೆ. ಜನರು ಕೊಡೋದಿಲ್ಲ. ಬೇಡ ಯಾರು ಅಂದರೆ ಇಲ್ಲಿ ನಮ್ಮ ವಾರ್ ಆಗಲಿಲ್ಲ, ಸಫರ್ ಆಗಲಿಲ್ಲ ಯಾರು. ಈಗ ನಮ್ಮ ದಕ್ಷಿಣ ಭಾರತದಲ್ಲಿ ವಾರ್ ಎಫೆಕ್ಟ್ ಕಡಿಮೆ. ಸ್ವಾತಂತ್ರ್ಯ ನಂತರ ಇಲ್ಲಿವರೆಗೆ ಏನು ಕಷ್ಟ ಅಂತ ಗೊತ್ತೇ ಇರಲಿಲ್ಲ. ನಾರ್ತ್ ಇಂಡಿಯಾಗೆ ಹೋಗಿ ನಮಗೆ ದಾರಿಯಲ್ಲಿ ಹೋಗುವಾಗ ಪೂಜೆ ಮಾಡ್ತಾರೆ, ತಿಂಡಿ ಕೊಡ್ತಾರೆ, ಸ್ವೀಟ್ ಕೊಡ್ತಾರೆ, ನಾಮ ಹಾಕ್ತಾರೆ, ಆರತಿ ಮಾಡ್ತಾರೆ.
ಯಾಕಂದರೆ ಅವ್ರು ಪೆಟ್ಟು ತಿಂದಿದ್ದಾರೆ. ಆದ್ದರಿಂದ ನಮ್ಮವರಿಗೆ ಕಷ್ಟ ಗೊತ್ತಿಲ್ಲ, ಅದಕ್ಕೆ ಅದರ ಬೆಲೆನೂ ಗೊತ್ತಿಲ್ಲ. ಬೆಲೆ ಗೊತ್ತಿರಬೇಕಾದ್ರೆ ನಮ್ಗೆ ಅದರ ಏನು ಅದರಿಂದ ನಮಗೆ ಲಾಭ ಅಂತ ಗೊತ್ತಾಗಬೇಕು. ಏನು ಲಾಭ ನಮಗೆ ಏನಾಗಬೇಕಂತೇಳಿ ಎನಿಸಿದರೆ ಮಿಲಿಟ್ರಿಯಿಂದ ನಮಗೇನಾಗಬೇಕು. ಸಪೋಸ್ ನೀವೀಗ ಇಲ್ಲಿದ್ದರೆ ನಿಮಗೆ ಮಿಲಿಟ್ರಿ ಏನಾಗಬೇಕು, ನಿಮಗೆ ಸೋಲ್ಜರ್ ಅಲ್ಲಿ ಅವರು ಹೇಗೆ ಕಷ್ಟಪಡ್ತಾ ಇದ್ದಾರೆ, ಅವರ ಜೀವನ ಹೇಗೆ ಉಂಟು, ಅದನ್ನು ಸ್ಟಡಿ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಕೂಗ್ಲಿಕ್ಕೆ ಬರ್ತದೆ, ಕೆಲವೊಮ್ಮೆ ಇದರಲ್ಲಿ ಬರ್ತದೆ ವಾಟ್ಸಪ್ಪಲ್ಲೆಲ್ಲ ಅವರ ಜೀವನ ಹೇಗುಂಟು ಅಂತೇಳಿ. ಗ್ಲಾಸಿಯರ್ನಲ್ಲೆಲ್ಲ ಅದು ಅದೇ ಥ್ರಿಲ್. ಅದು ಅವರಾಗ ಹಾಗೆ ಹಾಗೆ ಉಂಟಂತೇಳಿ ಅವರು ಅದನ್ನು ಬಿಟ್ಟು ಓಡಿ ಬರೋದಿಲ್ಲ. ಅವರು ದೇ ಟೇಕ್ ಇಟ್ ಆಸ್ ಎ ಸ್ಪೋರ್ಟಿವ್ ಆಗಿ ತಗೊಳ್ತಾರೆ ಅವರು, ಬಿಕಾಸ್ ದೇ ಆರ್ ಬೌಂಡ್ ಟು ಟೇಕ್ ಇಟ್. ಆ ದೇಶ ಮೇಲೆ ಅವರಿಗೆ ಪ್ರೀತಿ ಇರ್ತದೆ. ಈಗ ಎಷ್ಟೋ ಜನ ಸಾಯ್ತಾರೆ ಅನ್ನೋಂಗಿಲ್ಲ, ಸಡನ್ಲಿ ಏನಾದರೂ ಫೈರಿಂಗ್ ಆಗಿ ಸಾಯುವ ಬರ್ತಿರ್ತದೆ. ಸತ್ತ ಕೂಡಲೇ ಅವರಿಗೆ ಭಾಳ ಬೇಜಾರು ಆಗೋದಿಲ್ಲ. ನಾನು ದೇಶಕ್ಕಾಗಿ ಪ್ರಾಣ ಬಿಡ್ತೇನೆ ಅಂತೇಳಿ ಅವರಿಗೆ ಒಂದು ಹೆಮ್ಮೆಯಿಂದ ಸಾಯ್ತಾರೆ ಅವರು. ಸೊ ಅದನ್ನು ಈಗಿನ ಜನ್ರೇಷನ್ ಅವ್ರಿಗೆ ಗೊತ್ತಾಗೋದಿಲ್ಲ. ನಾವು ಹೇಳ್ತೇವೆ ಸ್ಕೂಲಲ್ಲಿ ಎಲ್ಲ ಇದೆಲ್ಲ ಮಾಡಿ ಪೆನ್ಷನ್ ಇದೆ, ಈಗ ಎಲ್ಲ ಫೆಸಿಲಿಟಿ ತುಂಬ ಇದೆ. ಈಗ ಸ್ಯಾಲ್ರಿ ಕೂಡ ಮೊದಲನಾಗೆಲ್ಲ ಈಗ ಒಳ್ಳೆ ಸ್ಯಾಲ್ರಿ ಇದೆ, ಎಲ್ಲ ಫೆಸಿಲಿಟಿ ಇದೆ, ಮತ್ತೊಂದು ಗೌರವ ಇದೆ ಸಮಾಜದಲ್ಲಿ. ಹೋಗಿ ಕಳಿಸಿ ಅಂತ ಹೇಳಿದರೆ ಮತ್ತೆ ಎಲ್ಲ ಕೇಳಿ ಆದಮೇಲೆ ಎಂಗೆ ಒಂಜೆ ಮಗೆಪ್ಪನು ಎಂಗೆ ರಡ್ಡೆ ಮಗೆಪ್ಪನು ಬೊಡ್ಚಿ ಭಯಪಡ್ತಾರೆ. ನಾನು ಬೇರೆ ಬೇರೆ ವಿಧದಲ್ಲಿ ಅವರಿಗೆ ಕನ್ವಿನ್ಸ್ ಮಾಡಿ ನೋಡ್ತೇನೆ. ಅಂದರೆ ಇಲ್ಲಿನವರಿಂದ ಮಕ್ಕಳನ್ನು ಎಷ್ಟು ದೂರ ಬೇಕಾದರೆ ಬೇರೆ ಹುದ್ದೆಗೆ ಕಳಿಸ್ತಾರೆ, ಆದರೆ ಸೈನ್ಯಕ್ಕೆ ಕಳಿಸೋದಿಲ್ಲ. ಕಳಿಸಿ ಹೌದು. ಈಗ ಇಲ್ಲಿ ಮೊದಲೇ ನೋಡಿ, ನಮ್ಮ ಟೈಮ್ನಲ್ಲಿ SLC ಆದ ಕೂಡಲೇ ಬೊಂಬೈ, ಎಲ್ಲರೂ ಹೋಗೋದು ಬೊಂಬೈಗೆ. ಬೊಂಬೈ ಹೋಗಿ ಹೋಗಿ ಆದಮೇಲೆ ಗಲ್ಫ್ ಓಪನ್ ಆಯಿತು. ಸ್ವಲ್ಪ ಮತ್ತೆ ಮಿಲಿಟರಿ ಸ್ವಲ್ಪ ಸೇರ್ಲಿಕ್ಕೆ ಶುರು ಮಾಡಿದರು ಆಗ. ಈಗ ನಾನು ಆ ಟೈಮಲ್ಲಿ ಊರಿನವರು ತುಂಬ ಮಂದಿ ಇದ್ದರು ನಮ್ಮ ಜೊತೆ. ಈಗ ಯಾರು ಹೋಗೋದೇ ಇಲ್ಲ. ನಂತರ ದುಬೈ ಸ್ಟಾರ್ಟ್ ಆಯಿತು. ದುಬೈ ಗಲ್ಫ್ ಕಂಟ್ರಿ ಮಾತ್ರ ಎಲ್ರಿಗೆ ಹಣ ಮಾಡುವ, ಬೇಗನೆ ಮಜಾ ಮಾಡುವ, ಹಣ ಮಾಡುವಂತೆ ಆಗ್ತದೆ. ಬೇರೆ ಆ ಪ್ರಿನ್ಸಿಪಲ್ ಇಲ್ಲ. ಒಂದು ದೇಶ ಸೇವೆ ಮಾಡಬೇಕು, ನನ್ನಿಂದ ಸಮಾಜಕ್ಕೆ ಏನಾದರೂ ಉಪಕಾರ ಆಗಬೇಕು, ನನಗೆ ಸಮಾಜ ಸೇವೆ ಆಗಬೇಕು ಅಥವಾ ಒಂದು ದೇಶ ಸೇವೆ ಆಗಬೇಕಂತೇಳಿ ಆ ಭಾವನೆ ಬರಬೇಕಾದ್ರೆ ಸಣ್ಣದಿಂದಲೇ ಅವರಿಗೆ ಆ ಕಲ್ಚರನ್ನು ನಾವು ಮೈಗೂಡಿಸ್ಕೊಳ್ಬೇಕು. ಹಾಗಾದರೆ ಮಾತ್ರ ಆಗ್ತದೆ. ಅದರಲ್ಲಿ ಪೇರೆಂಟ್ಸ್ದು ತುಂಬ ಪಾಲಿದೆ. ಮಕ್ಕಳನ್ನು ಮಾತ್ರ ದೂರ ಪ್ರಯೋಜನ ಇಲ್ಲ. ಈಗ ಸಣ್ಣದಿಂದ ಮಕ್ಕಳನ್ನು ಅದಕ್ಕೆ ರೆಡಿ ಅಂದರೆ ಆ ಕಲ್ಚರ್ ಕೊಡಬೇಕು. ಆ ಕಲ್ಚರ್ ಅವರಿಗೆ ಸ್ವೀಟ್ ಮಾಡಬೇಕು. ಈಗ ಸಿಂಪ್ಲಿ ಮೊಬೈಲ್. ಈಗ ಮಕ್ಕಳಿಗೆ ನೀವು ಮದುವೆ ನೋಡಿಕೊಂಡು ಅವರು ನಮ್ಮನ್ನು ನೋಡಿಯೇ ಮಕ್ಕಳು ಕಲಿಯೋದು ಅಲ್ವಾ. ನೀವು ನೋಡ್ತಾ ಇದ್ದು ನೀನು ಅಲ್ಲಿ ಮೊಬೈಲ್ ನೋಡಬೇಡ ಅಂತ ಹೇಳಿದರೆ ಅವನು ಹೀಗೆ ನೋಡ್ತಾನೆ, ಇವ್ರು ನೋಡ್ತಾರೆ, ಮತ್ತು ನಾನು ಹೇಗೆ ನೋಡಬಾರ್ದು ಅಂತ ಅವನು ನೋಡ್ತಾನೆ. ಸೊ ದಟ್ ಈಸ್ ದ ಥಿಂಗ್. ನಿಮಗೆ ಆ್ಯಕ್ಚುಲಿ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಸಮಥಿಂಗ್. ನಿಮ್ಮ ಮಕ್ಕಳು ಒಳ್ಳೇದಾಗಬೇಕಾದ್ರೆ ನಿಮ್ಮ ಎಲ್ಲ ಇಂಟ್ರೆಸ್ಟ್ಗಳನ್ನು ನೀವು ಓಪನ್ ಇಟ್ಟುಕೊಂಡು ಮಕ್ಕಳಿಗೆ ನೀವು ಸ್ಟ್ರಿಕ್ಟ್ನೆಸ್ ಬೇಕು, ಮತ್ತು ಅವರು ಕಲಿಬೇಕು, ಡಿಸಿಪ್ಲಿನ್ ಮಾಡಿದರೆ ಅದು ಆಗೋದಿಲ್ಲ. ಪೇರೆಂಟ್ಸ್ಗಳಿಗೆ ಒಂದು ಡಿಸಿಪ್ಲಿನ್ ಬೇಕು. ಸರ್, ಈಗ ಅದೇ ರೀತಿ ಅಗ್ನಿವೀರ್ ಯೋಜನೆ ಬಗ್ಗೆ ನೀವೇನು ಹೇಳ್ತೀರಾ? ಅದರಲ್ಲಿ ಕರಾವಳಿಯ ತುಂಬಾ ಜನ ಇದ್ದಾರೆ ಅಂತ ಅನ್ನೋಂಥ ಮಾತಿದೆ. ಅಂದ್ರೆ ಅದು 4 ವರ್ಷ ಮಾತ್ರ ಸೇವೆ ಮಾಡ್ಬೋದು ಮತ್ತೆ ವಾಪಸ್ ಬರ್ಬೋದು ಅನ್ನುವಂಥದ್ದೇನೋ ಇದೆ ಅಂತ. ಅಲ್ಲ, ಇದೆ, ಬರ್ಬೋದು, ಬೇಕಿದ್ರೆ. ಅದೇ ನಾನು ಮೊದಲು ಹೇಳಿದಾಗೆ ಈಗ ಕಂಪಲ್ಸರಿ ಡಿಫೆನ್ಸ್ ಟ್ರೈನಿಂಗ್ನ ಒಂದು ಪಾರ್ಟ್ಲೆ ಆಗದು ನಿಧಾನವಾಗಿ ಅದು ಬರ್ಬೋದು ಇಂಡಿಯಾದಲ್ಲಿ. ಇಟ್ಸ್ ಎ ಗುಡ್ ಥಿಂಗ್. ಜನರು ಜಾಸ್ತಿ ಹೋದರೆ ನೋಡಿ, ಅವರಿಗೆ 4 ವರ್ಷ ಅಗ್ನಿವೀರ್ ಟ್ರೈನಿಂಗ್ ಆದವನಿಗೆ ಅವನ ಲೈಫ್ ವಿಲ್ ಚೇಂಜ್ ಟೋಟಲಿ. ಮತ್ತೆ ನಂತರ ಅವನಿಗೆ ಏನೆಲ್ಲ ಅಂಬಿಷನ್ ಇದೆಯೋ, ಎಜುಕೇಷನ್ ಇದ್ದು 4 ವರ್ಷ ಇದನ್ನು ನೋಡಿದ್ರೆ ಅಷ್ಟು ದೊಡ್ಡದೇನಲ್ಲ. ಲೈಫಿಂದ ಒಂದು ಸ್ಟ್ರಾಂಗ್ ಬೇಸ್ ಮಾಡಿದಾಗ ಆಗ್ತದೆ. ಯು ಕ್ಯಾನ್ ಸ್ಟಡಿ ಲೇಟರ್ ಆನ್. ಹೊರಗೆ ಬರ್ಬೋದು, ನಿಮಗೆ ನೀವು ನಿಲ್ಬೇಕಾದ್ರೆ ನಿಲ್ಬೋದು, ಬರಬೇಕಾದ್ರೆ ಬರ್ಬೋದು. ಅದರ ಬಗ್ಗೆನೂ ಅನ್ನೆಸರಿ ಜನರಲ್ಲಿ ತಪ್ಪು ಕಲ್ಪನೆಯನ್ನು ಮಾಡಿಸಿ ಅವರನ್ನು ಹೋಗೋದಾಗಿ ಮಾಡಿಸಿದ್ದು ತುಂಬ ಜನರು ಆಗ ಇದ್ದರು ಅಗ್ನಿವೀರ್ ಸೇರಲಿಕ್ಕೆ. ಮತ್ತು ರಿಕ್ರೂಟ್ಮೆಂಟ್ ಕೂಡ ಇದೆ ಅದಕ್ಕೆ. ಸುಮ್ಮನೆ ಎಲ್ಲರೂ ಮನಸ್ಸು ಬಂದಾಗ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಸಿಂಗಾಪುರಲ್ಲಿ ಆದಾಗೆ ಅಲ್ಲಿ ಕಂಪಲ್ಸರಿ ನೀವು ಹೇಗೆ ಇರಿ, ನಿಮ್ಮ ಮತ್ತೆ ಸರಿ ಮಾಡ್ತಾರೆ, ನೀವು ಹೋಗಲೇಬೇಕು. ಇಲ್ಲಿ ಆಗಲ್ಲ. ನಿಮಗೆ ಇಷ್ಟ ಇದ್ದರೆ ನೀವು ಹೋಗಿ ಮತ್ತೆ ನೋಡಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಯು ಮಸ್ಟ್ ಲರ್ನ್ ಅಬೌಟ್ ದಿ ಥಿಂಗ್ಸ್. ಬ್ಲೈಂಡ್ಲಿ ನಾವು ಒಪಿನಿಯನ್ ಕೊಟ್ಟು ಮತ್ತೆ ಅದು ಹಾಗೆ ಇದೆ ಇದನ್ನು ಕಮೆಂಟ್ ಮಾಡೋದು ಸರಿಯಲ್ಲ. ಯಾವುದೇ ವಿಷಯವನ್ನು ತಿಳ್ಕೊಂಡು ಮತ್ತೆ ಮಾತಾಡೋದು ಒಳ್ಳೆಯದಲ್ಲದೆ ಅದೇ ಅರೆಪಡಿಪು ಅಂತ ಹೇಳ್ತಾರೆ. ಅರ್ಥ ಕಲಿತು ಮಾತಾಡಿ ಬಾಕಿಯವ್ರನ್ನ ಹಾಳು ಮಾಡೋದು, ಬಾಕಿಯವರ ಮನಸ್ಸನ್ನು ಪ್ರೇರೇಪಣೆ ಮಾಡಿ ಹಾಳು ಮಾಡೋದು ಸರಿಯಲ್ಲ. ಸಮಾಜದಲ್ಲಿ ಹಾಗೆ ಆಗಬಾರ್ದು. ಸರ್, ಅದೇ ರೀತಿ ಮೊದಲು ಈಗ ಸೈನಿಕರಿಗೆ ಒಂದು ರಕ್ಷಣಾತ್ಮಕ ಸೌಲಭ್ಯಗಳು ತುಂಬ ಕಡಿಮೆ ಇತ್ತು, ಅದನ್ನು ತುಂಬ ಕಷ್ಟಪಟ್ಟರು, ಈಗಿನಾಗಿರಲಿಲ್ಲ ಅಂತ ಇತ್ತು. ಸೊ ಅದರ ಬಗ್ಗೆ ನೀವೇನು ಹೇಳ್ತೀರಾ? ಹೌದು, ಯಾಕೆಂದರೆ ನಾವು ಸ್ವಾತಂತ್ರ್ಯ ಆದ ಕೂಡಲೇ ನಮ್ಮ ಹತ್ರ ಅಷ್ಟು ಸ್ಟ್ರಾಂಗ್ ಮಿಲಿಟರಿ ಇರಲಿಲ್ಲ. ರಕ್ಷಣಾತ್ಮಕ ಮತ್ತು ಎಸ್ಪೆಷಲಿ ಆಗಿನ ನಮ್ಮ ಪ್ರೈಮ್ ಮಿನಿಸ್ಟರ್ ಕೂಡ ಇದ್ದರು. ಅವರು ಎಣಿಸುವ ನಾವು ಶಾಂತಿ ಪ್ರಿಯರು, ನಮಗೆ ಮಿಲಿಟರಿ ಅಗತ್ಯ ಇಲ್ಲ, ಯಾತಕ್ಕೆ ನಮಗೆ ಅಷ್ಟು ಖರ್ಚು ಯಾಕೆ ಮಾಡಬೇಕು, ಇಷ್ಟು ಸೋಲ್ಜರನ್ನು ಯಾಕೆ ಇಡಬೇಕು, ನಮಗೆ ಸೈನ್ಯದ ಅವಶ್ಯಕತೆ ಏನು ಅಂತ ಅವ್ರದ್ದೊಂದು ಭಾವನೆ ಆಗಿತ್ತು.
ಆದ್ದರಿಂದ ಅವರು ಅದಕ್ಕೆ ಆ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳಿಲ್ಲ. ಮೊದಲೇ ಬ್ರಿಟಿಷರ ಟೈಮ್ ಇದ್ದದನ್ನೇ ಸ್ವಲ್ಪ ಕಂಟಿನ್ಯೂ ಮಾಡಿದಲ್ಲದೆ ಮತ್ತೆ ಏನು ಅದಕ್ಕೊಂದು ಜಾಸ್ತಿ ಮತ್ತೆ ಕಂಪ್ಲೀಟ್ ಡಿಫೆನ್ಸ್ ಫೋರ್ಸ್ಗಳನ್ನು ಡೌನ್ಗ್ರೇಡ್ ಮಾಡಿದರು ಆ ಟೈಮಲ್ಲಿ. ನಮಗೆ ಅಗತ್ಯ ಇಲ್ಲ, ಈಗ ಅಗತ್ಯ ಇದ್ದವರಿಗೆ ಮಾತ್ರ ಪ್ರಿಯಾರಿಟಿ ಕೊಡೋದು. ಇವರಿಗೆ ಅಗತ್ಯ ಇಲ್ಲ ಅಂತ ಕಂಡ ಮೇಲೆ ಅವ್ರು ಯಾಕೆ ಪ್ರಿಯಾರಿಟಿ ಕೊಡ್ತಾರೆ? ಸೊ ಕಂಪ್ಲೀಟ್ ಆ ಸ್ಟೇಟಸೇ ಡೌನ್ ಮಾಡಿಬಿಟ್ರು ಕಂಪ್ಲೀಟ್ ಡಿಫೆನ್ಸ್ ಫೋರ್ಸದ್ದು ಮೊದಲು ಬಿಗಿನಿಂಗ್ ಸ್ಟೇಜಲ್ಲಿ. ಲಕ್ಕಿಲಿ ಆರ್ ಅನ್ಲಕ್ಕಿಲಿ, ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಚೈನಾ ಅಗ್ರೆಷನ್ ಆಯಿತು. ಆಗ ನಾವು ಪೆಟ್ಟು ತಿಂದೆವು. ಆಗ ಗೊತ್ತಾಯಿತು, ನಮಗೆ ಮಿಲಿಟ್ರಿ ಬೇಕು, ಸ್ಟ್ರಾಂಗ್ ಮಿಲಿಟ್ರಿ ಬೇಕು, ಆರ್ಮ್ಸ್ ಅಮ್ಯುನಿಷನ್ ಬೇಕು ನಮ್ಮ ಹತ್ರ. ಇಲ್ಲದ್ರೆ ಅವರು ಎಷ್ಟೋ ನಮ್ಮ ದೇಶವನ್ನು ಕೊಂಡಿದ್ದಾರೆ ಕೂಡ. ಆಗ ಲಾಸ್ಟ್ವರೆಗೆ ಹೇಳಿದರು ನಮಗೆ ಅಂತಿಮ ಜಯ, ನಮ್ಮದು ಅಂತಿಮ ಜಯ, ಒಂದು ಯಾವ ಅಂತಿಮ ಜಯ ಗೊತ್ತಾಗಿಲ್ಲ. ಸೊ ದಟ್ ವಾಸ್ ಪ್ರೇರಣೆ, ನಮಗೆ ಅದೇ ಪ್ರೇರಣೆ. ನಾವಾಗ ಇದೆ, ಇದನ್ನು ಕೇಳಿ ಕೇಳಿ ನಮ್ಮ ಜನ ಸಾಯ್ತಲೇ ಇದ್ದಾರೆ, ಅವರು ಮುಂದೆ ಬರ್ತಲೇ ಇದ್ದಾರೆ, ಇವರು ಅಂತಿಮ ಜಯ ಅಂತ ಹೇಳ್ತಲೇ ಇದ್ದಾರೆ. ಯಾಕೆ ಆಗ್ತಾಯಿತ್ತು? ಎಷ್ಟೋ ಜನ ಸತ್ತರು ನಮ್ಮ ಸೋಲ್ಜರ್ಸ್. ವಿದೌಟ್ ಆರ್ಮ್ಸ್ ಇಲ್ಲ, ಎಮ್ಯುನಿಷನ್ಸ್ ಇಲ್ಲ, ಹೇಗೆ ಫೈಟ್ ಮಾಡ್ತೀರ? ವಾರು ಕಚ್ಚಲಿಕ್ಕೆ ಆಗೋದಿಲ್ಲ, ಬೈದಿರ ಅವ್ರು ಹೋಗೋದಿಲ್ಲ. ಸೊ ದೋಸ್ ಥಿಂಗ್ಸ್ ಆರ್ ದೇರ್. ಆದ್ದರಿಂದ ಹಾಗೆನ ಪರಿಸ್ಥಿತಿ ಆಗಿತ್ತು. ಮತ್ತು ಚೈನಾ ವಾರ ಆದಮೇಲೆ ದೆನ್ ದೇ ರಿಯಲೈಸ್, ಬೇಕು ನಮಗೆ ಎಷ್ಟು ಫ್ರೆಂಡ್ಸ್ ಚೈನಾ, ಹಿಂದಿ ಚೈನಾ ಬಾಯಿ ಬಾಯಿ ಅಂತ ಹೇಳಿ ಹೇಳಿ ಅವರು ಅಟ್ಯಾಕ್ ಮಾಡುವಾಗ ಮತ್ತೆ ನಮಗೆ ರಿಯಲೈಸ್ ಆಯಿತು ಅದು ನಡೆಯೋದಿಲ್ಲ ಅಂತೇಳಿ. ಎಲ್ಲರೂ ಒಂದೆಲ್ಲ ಕೇಳೋದಿಲ್ಲ ಶಾಂತಿ. ಅದರಿಂದ ಪಾಕಿಸ್ತಾನ ಶುರುವಾಯಿತು, ಆಮೇಲೆ 65 ವಾರ ಆಯಿತು, 71 ಆಯಿತು, ಕಾರ್ಗಿಲ್ ವಾರ ಆಯಿತು, ಈಗ ಮೊನ್ನೆ ಆಪರೇಷನ್ ಸಿಂಧೂರ್ ಆಯಿತು. ಇದೆಲ್ಲ ಆಗ್ತಾ ಇದ್ದರೆ ಒಂದು ನನ್ನ ಲೆಕ್ಕದಲ್ಲಿ ಒಳ್ಳೆಯದು. ಜನರಲ್ಲಿ ಒಂದು ಮಿಲಿಟ್ರಿದ ನೆಸೆಸಿಟಿ ಗೊತ್ತಾಗ್ತದೆ ಜನರಿಗೆ, ಮತ್ತು ಸೋಲ್ಜರ್ಸ್ಗೆ ಕೂಡ ಹಾಗೆ. ಅದು ಆಗಾಗ ಹೊರಗೆ ಹಚ್ಚದಿದ್ದರೆ ಅವರು ಬಡ್ಡಿ ಹಿಡಿದು ಹೋಗ್ತಾರಲ್ಲ, ಕತ್ತಿಯನ್ನು ಆಗಾಗ ಹರಿತ ಮಾಡದಿದ್ದರೆ ಅದು ಮಣ್ಣು ತುಕ್ಕು ಹಿಡಿತದೆ. ಹಾಗೆಯೇ ಈ ವಾರ್ ಕೂಡ ಹಾಗೆ, ಮಿಲಿಟ್ರಿಗೆ ಅವರಿಗೆ ಆಗಾಗ ವಾರ್ ಇದ್ರೇ ಸ್ವಲ್ಪ ಒಳ್ಳೆಯದೇ. ಈಗ ಸಣ್ಣ ಒಂದು ವಾರ ಆಗಬೇಕು, ಆ ಥ್ರಿಲ್ಲೇ ಚೇಂಜ್ ಆಗ್ತದೆ. ಈಗ ಈಗ ಎಷ್ಟೋ ಮಂದಿ, ಈಗ ನನ್ನ ನಂತರದವರಿಗೆ ಎಷ್ಟೋ ಮಂದಿ ಮಿಲಿಟ್ರಿ ಸೇರಿ ಹೊರಗೆ ಬರುವವರೆಗೂ ಅವರಿಗೆ ವಾರ್ನ ಬಗ್ಗೆ ಗೊತ್ತೇ ಇಲ್ಲ, ರಿಟೈರ್ಡ್ ಆಗಿದ್ದಾರೆ, ಮಿಲಿಟ್ರಿಗೆ ಸೇರಿದ್ದಾರೆ. ಈಗ ನನಗೆ ಐ ಹ್ಯಾವ್ ಸೀನ್ 3 ವಾರ್ಸ್. ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ನಮಗೆ 3 ವಾರ ಒಬ್ಬನಿಗೆ ಸಿಗಬೇಕಾದ್ರೆ ಪುಣ್ಯ ಮಾಡಿರಬೇಕು ನಾವು. ಆದ್ದರಿಂದ ಕೆಲವರು ಎಷ್ಟೋ ಜನ ಮಿಲಿಟ್ರಿಗೆ ಸೇರಿ ರಿಟೈರ್ 15 ವರ್ಷದಲ್ಲಿ ರಿಟೈರ್ ಆಗ್ತಾರೆ, ಕೆಲವು 30 ವರ್ಷದಲ್ಲೂ ಆಗ್ತಾರೆ. ಪೆನ್ಷನರ್ ಆಗಿ 15 ವರ್ಷದಲ್ಲಿ ವಾರ ಇರಲಿಲ್ಲ ಕೆಲವರಿಗೆ, ಅವರಿಗೆ ಆ ವಾರ ಎಕ್ಸ್ಪೀರಿಯನ್ಸೇ ಇಲ್ಲ. ಏನು ಹೇಳ್ತೀರಾ ನೀವು? ಅಲ್ಲಿ ನಮ್ಮ ಹಾಗೆ ಕರೆದು ಕೇಳಿದರೆ ಅವ್ರು ಏನು ಹೇಳ್ತಾರೆ? ನನ್ನ ಹತ್ರ ಕೇಳಿದರೆ ಐ ಹ್ಯಾವ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ವಾರ್. ಐ ಹ್ಯಾವ್ ಸೀನ್ 65 ವಾರ್, 71 ವಾರ್, ಗಲ್ಫ್ ವಾರ್ ನೋಡಿದೆ, ಎಕ್ಸ್ಪೀರಿಯನ್ಸ್ ವೆರಿ ಬ್ಯಾಡ್ಲಿ. ಸೊ ಅದೆಲ್ಲ ಇರ್ತದೆ. ಅದೇ ಈಸ್ ಎ ಪ್ರೈಡ್ ಫಾರ್ ಅಸ್. ಇದು ಮೆಡಲ್ ಸಿಕ್ಕುದು ಹಾಕೊಂಡು ತೆಗುವಾಗ ನಿಮಗೆಲ್ಲ ಹೌದು ಗೌರವ ಅಲ್ವಾ? ನಮಗೊಂದು ಹೆಮ್ಮೆ ಆಗ್ತದೆ. ನಿಮಗೆ ಹಾಗೆ ಆಗ್ತದೆ? ಆಗಲಿಕ್ಕೆ ಆಗೋದಿಲ್ಲ. ಈಸ್ ಆಲ್ ಇಶ್ಯೂಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಮ್ಮ ಹೆಸರಾಗಿ ಬರ್ತದೆ ಅದರಲ್ಲಿ. ಸೊ ದ್ಯಾಟ್ ಆಪರ್ಚುನಿಟಿ ಸಿಗ್ತದೆ. ನಂತರ ವಾರ್ ಆಗಬೇಕು, ಬಟ್ ಲಾಸಸ್ ಕಡಿಮೆ. ಇನ್ನಿನ್ನು ವಾರ್ ಅಂದರೆ ಹೋಗಿ ಫೈಟ್ ಮಾಡಿ ವಾರ್ ಇಲ್ಲ. ಈಗ ಕಂಪನಿಯವರಿಗೆ ಹೀಗೆ ದೊಡ್ಡ ಕಂಪನಿಯಲ್ಲಿ ಜನ ಎಲ್ಲ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಜನರಿಗೆ ಕೆಲಸಗಾರರು ಬೇಡ. ಹಾಗೆ ದ ಡೇ ವಿಲ್ ಕಮ್, ಆರ್ಮಿ ಪರ್ಸನ್ ಇಲ್ಲದಿದ್ರು ಮಿನಿಮಮ್ ಫೈಟಿಂಗ್. ಆ ಕಾಲದಲ್ಲಿ ತುಂಬಾ ಜನರಲ್ಲಿ ಫೈಟ್ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಮಾಡ್ತಾರೆ. ಈಗ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಇಲ್ಲ. ಈಗ ಎಲ್ಲ ಮೇಲೆ ಏರ್ ಫೋರ್ಸ್ ಕವರ್ ಮಾಡ್ತಾರೆ, ಗ್ರೌಂಡ್ನಲ್ಲಿ ಟ್ಯಾಂಕರ್ ಇದ್ರೂ ಈಗ ಎಲ್ಲ ಕಂಟ್ರೋಲ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎಲ್ಲ ಪಿನ್ ಪಾಯಿಂಟ್, ಎಲ್ಲೆಲ್ಲಿ ಪಿನ್ ಪಾಯಿಂಟ್ ಬಾಂಬಾರ್ಡ್ಮೆಂಟು, ರಾಕೆಟ್ ಬಿಟ್ಟು ಡ್ಯಾಮೇಜ್ ಮಾಡಿ ಬರ್ತಾರೆ. ಸೊ ಸೋಲ್ಜರ್ಸ್ ಕಡಿಮೆ ಇದ್ರೂ ದೇಶ ವೀಕ್ ಆಗುದಿಲ್ಲ. ಸೊ ಈಗ ನೀವು ಹೇಳಿದ್ರಿ ನಾನು 3 ವಾರನ ನೋಡ್ಕೊಂಡು ಬಂದಿದ್ದೇನೆ, 3 ಯುದ್ಧಗಳನ್ನ ನೋಡಿದ್ದೇನೆ. ಸೊ ಆ ಯುದ್ಧದ ಅನುಭವಗಳಿರ್ಬೋದು, ಒಳ್ಳೆ ಅನುಭವಗಳಿರ್ಬೋದು, ಕೆಟ್ಟ ಅನುಭವ, ಅಥವಾ ನಾನು ಲೈಫಲ್ಲಿ ಈ ಒಂದು ಘಟನೆ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು, ನೋವು ಕೊಟ್ಟಂಥದ್ದು, ಖುಷಿ ಕೊಟ್ಟಂಥದ್ದು. ನೋವು ಅಂತ ನಾವು ಫೀಲ್ ಆಗೋದಿಲ್ಲ ಆಗ. ಈಗ ನಾವು ಯುದ್ಧಕ್ಕಾಗಿ, ದೇಶದ ಸೇವೆಗಾಗಿ ಇರೋರು ಅಂತ ಹೇಳಿದ ಮೇಲೆ ಯುದ್ಧ ಆದ ಕೂಡಲೇ ನಮಗೊಂದು ಬೇಸರ, ಭಯ ಅಥವಾ ಎಂಥದ್ದು ಬ್ಯಾಡ್ ಫೀಲಿಂಗ್ ಆಗೋದಿಲ್ಲ. ಇಟ್ಸ್ ಎ ಥ್ರಿಲ್. ಈಗ ನಮಗೆ ನಮ್ಮ ಹತ್ತಿರದಲ್ಲೇ ಬಾಂಬ್ ಆಡಲಿ, ನಿಮ್ಮ ಗೋಡೆಯಷ್ಟು ದೂರದಲ್ಲಿ ಬಾಂಬ್ ಸಿಡಿದಿದೆ ನಮ್ಮದು, ನಾನು ಬಿದ್ದಿದ್ದೇನೆ, ನಾನು ಸತ್ತೋಗಿದ್ದೇನೆ ಅಂತೇಳಿ. ಅದು ಸಾಲಿಲ್ಲ ಮಾತ್ರ, ಸತ್ತವರು ಇದ್ದಾರೆ ನಮ್ಮ ಜೊತೆಯಲ್ಲಿ ಇದ್ದವರು, ಸತ್ತವರು ಇದ್ದಾರೆ. ಆಗ ಕೆಲವೊಮ್ಮೆ ಹೇಳ್ತದೆ ನಾನು ಕೂಡ ಅವರಿಗೆ ಸತ್ತಿದ್ರೆ ಅವರಿಗೆ ಮತ್ತೆ ಅವರಿಗೆ ಅವಾರ್ಡ್ ಅದೆಲ್ಲ ಸಿಗುವಾಗ ನಮ್ಗೆ ನಾವು ಕೂಡ ಹಾಗೆ ಹೋಗಿದ್ರೆ. ಮತ್ತು ಕೆಲವು ತುಂಬ ಮಂದಿ ಡ್ಯಾಮೇಜ್ ಆಗಿ ಕೈಕಾಲು ಕೊಡ್ದವ್ರು ಇದ್ದಾರೆ, ಅವರಿಗೆ ಈ ಫೆಸಿಲಿಟಿ ಸಿಗೋದಿಲ್ಲ, ಸತ್ತವರಿಗೆ ಸಿಕ್ಕಟ್ಟು ಅವ್ರು ಹೇಳ್ತಾರೆ, ಅವರು ಫೀಲ್ ಮಾಡ್ತಾರೆ ನಾನು ಕೂಡ ಸಾಯ್ತಿದ್ರೆ ನಮಗೆ ಒಳ್ಳೇದಿತ್ತಲ್ಲಪ್ಪ, ಇದೆಲ್ಲ ಸಿಗ್ತದೆ ಫೆಸಿಲಿಟಿ, ನಮ್ಗೆ ಏನು ಮಾಡೋದು, ಯಾರು ಕ್ಯಾರೇ ಮಾಡೋದಿಲ್ಲ, ಆಸ್ಪತ್ರೆಯಲ್ಲಿ ಇಟ್ಟರು ರಿಪೇರಿ ಮಾಡಿ ಪುನಃ ಹೋಗು ಅಂತ ಹೇಳ್ತಾರೆ. ಸೊ ಹಾಗೆ ಆ ಫೀಲಿಂಗ್ ಇರ್ತದೆ. ಸೊ ವಾರ್ ಅಂದರೆ ಜೀವ ಕೊಡೋದು ಅಂತ ಹೌದು, ಅಂಥವರೇ ಹೋಗ್ತಾರೆ.
ಹೋಗದಿದ್ರೆ ಅಂಥವರನ್ನು ಹಾಗೆ ಮಾಡಬೇಕಾಗ್ತದೆ, ಅದು ಮಾಡ್ತದೆ ಸರ್ವಿಸ್. ವೆನ್ ಯು ಸಿ ಅದರ್ಸ್ ಗ್ರೂಪಲ್ಲಿ ಫೀಲಿಂಗ್ ಬರ್ತದೆ ಆಟೋಮೆಟಿಕ್, ಅದೇ ವಿಷಯ ಮಾತಾಡುವಾಗ ಅದೇ ವಿಷಯ ನೋಡುವಾಗ ಆಟೋಮೆಟಿಕ್ ಬರ್ತದೆ ಹೆಚ್ಚಾಗಿ. ಈಗ ಸೇನೆಗೆ ಹೋಗುದು ಅಂತ ಹೇಳಿದ್ರೆ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಎಮೋಷನಲಿ ಫಿಸಿಕಲಿ ಎಲ್ಲಾನು ಸ್ಟ್ರಾಂಗ್ ಮಾಡ್ತಾರೆ. ಈಗ ನೀವು ಹೇಳಿದ್ರೆ ನನ್ನ ಕಣ್ಮುಂದೆನೆ ನನ್ನ ಒಟ್ಟಿಗಿದ್ದವರು ಜೀವ ಕಳ್ಕೊಂಡ್ರು. ಸೊ ಅಂತ ಸಮಯದಲ್ಲಿ ಯಾವ ರೀತಿ ಆಗಿರ್ತದೆ, ನಮ್ ಜೊತೆ ಇಡೀ ದಿವಸ ಇದ್ದವರು ನಾಳೆ ಇಲ್ಲ ಅಥವಾ ಆ ರೀತಿಯಲ್ಲಿ ಇದ್ದಾರೆ ಅಂತ ಅಂದಾಗ? ಹೌದು, ಹಾಗೆ ಬೇಜಾರಾಗ್ತದೆ ನಾವು ಕಳ್ಕೊಂಡವರು. ಮತ್ತೆ ನಮಗೆ ಅದು ಅಭ್ಯಾಸ ಆಗಿಬಿಡ್ತದೆ. ನಾವೀಗ ಎಲ್ಲರನ್ನೂ ಲೈಫ್ ಲಾಂಗ್ ನೋಡೋದಿಲ್ಲ. ಈಗ ನಮಗೆ ಒಂದು ಯೂನಿಟಿಗೆ ಹೋದ್ರೆ ಮೂರು ವರ್ಷ ಇರ್ತೇವೆ. ಅವ್ರಿಗೆ ಫ್ರೆಂಡ್ಸ್ ಆಗ್ತದೆ, ಮನೆಯವರಿಗೆ ಕುಟುಂಬದವರಿಗೆ ಇರ್ತೇವೆ. ಸಡನ್ ನಮ್ಮ ಇನ್ನೊಂದು ಕಡೆಗೆ ಆಗ್ತಾರೆ. ಈಗ ಇವರನ್ನು ಮರೆತು ಬಿಡ್ತೇವೆ. ಯಾಕಂದ್ರೆ ಸ್ವಲ್ಪ ಕಾಂಟ್ಯಾಕ್ಟ್ ಇರ್ತದೆ, ಅಷ್ಟು ಕ್ಲೋಸ್. ಇಲ್ಲ ಹೊಸ ಫ್ರೆಂಡ್ಸ್, ಹೊಸ ಯೂನಿಟ್, ಹೊಸ ವಿಷಯಗಳು, ಅದು ಆಲ್ರೆಡಿ ಪ್ರಾಕ್ಟೀಸ್ ಇರುವುದರಿಂದ ವಾರಲ್ಲಿ ಅದೇ ಅನ್ಲೆಸ್ ಈಸ್ ವೆರಿ ಇಂಟಿಮೇಟ್, ತುಂಬ ಕ್ಲೋಸ್ ಆಗಿದ್ದವರಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಫೀಲಿಂಗ್ ಆಗ್ಬೋದು. ಅಲ್ಲಿದ್ರೆ ಮಸ್ಟ್ ಮರೀತಾರೆ ಅದು ವಿಲ್. ಈಗ ನಾವು ಎನಿಬಡಿ ವಿಲ್ ಫಾರ್ಗೆಟ್ ಫಾರ್ ದಟ್ ಮ್ಯಾಟರ್. ಈಗ ನೀವು ಆಗ್ಲೇ ಹೇಳಿದಾಗೆ ಸರ್ಕಾರದ ಒಂದು ನಮಗೆ ಗೌರವ ತುಂಬ ಮುಖ್ಯ ಆಗ್ತದೆ ಅಂತ. ಈಗ ವೃತ್ತಿಯಲ್ಲಿ ಇರುವಾಗಿರ್ಬೋದು ಅಥವಾ ನಿವೃತ್ತಿಯ ಜೀವನದಲ್ಲಿ ಇರ್ಬೋದು, ಸರ್ಕಾರದಿಂದ ಯಾವ ರೀತಿಯಾಗಿ ಒಂದು ಸೈನಿಕನಿಗೆ ಗೌರವ ಸಿಗ್ತಾ ಇದೆ, ಇಂಪಾರ್ಟೆನ್ಸ್ ಸಿಗ್ತಾ ಇದೆ? ಸರ್ಕಾರದಿಂದ ಅಂದ್ರೆ ಫೆಸಿಲಿಟಿ ಸಿಗ್ತದೆ, ಗೌರವ ಅಂದ್ರೆ ಈಗ ರಾಜ್ಯ ಆಡಳಿತ ಇರ್ಬೋದು, ರಾಷ್ಟ್ರ ಆಡಳಿತ ಇರ್ಬೋದು, ಆದ್ರೆ ಪಕ್ಷ ಯಾವುದು ಇದ್ರೂ ಕೂಡ ಹೌದು ಲೇಟ್ ಡೌನ್ ಇದೆ, ಫೆಸಿಲಿಟೀಸ್ ಇದೆ ನಮಗೆ. ಹಾಗೆಲ್ಲ ನೋಡಿ, ನಮಗೆ ಫಸ್ಟ್ ಆಫ್ ಲ್ಯಾಂಡ್ ಕೊಡಬೇಕು, ರೀಸೆಟಲ್ಮೆಂಟ್ಗೆ ಬಗ್ಗೆ ಭಾಳ ಜಾಗ್ರತೆ ವಹಿಸ್ತಾರೆ ಸರ್ಕಾರ, ಮೊದಲಿಂದಲೂ ಇತ್ತು. ರಿಟೈರ್ಡ್ ಬಂದವರಿಗೆ ಜಾಬ್ ರಿಸರ್ವೇಷನ್ ಕೊಡಬೇಕು, ಅವರಿಗೆ ಲ್ಯಾಂಡ್ ಕೊಡಬೇಕು, ಮನೆ ಕಟ್ಟಲಿಗೆ ಎಲ್ಲ ಫೆಸಿಲಿಟೀಸ್ ಎಲ್ಲ ಕೊಡಬೇಕು, ಮತ್ತು ಕನ್ಸೆಷನ್ಸ್ ಕೊಡಬೇಕು ಅವರಿಗೆ, ಕ್ಯಾಂಟೀನ್ ಫೆಸಿಲಿಟಿ ಬಿಡಬೇಕು ಅಥವಾ ಟ್ರಾವೆಲ್ ಫೆಸಿಲಿಟಿ ಅದೆಲ್ಲ ಉಂಟು. ಆದರೆ ಅದು ಎಫೆಕ್ಟಿವ್ ಆಗಿ ಎಕ್ಸಿಕ್ಯೂಷನ್ ಆಗೋದಿಲ್ಲ, ಮತ್ತು ಕೆಲವು ಅದ್ರ ಬಗ್ಗೆ ಓಡೋದಿಲ್ಲ. ಈಗ ನನಗೆ ನೋಡಿ, ನನಗೆ ಒಂದು 2 ಎಕರೆ ಜಾಗ ಸಿಕ್ಕಿದೆ ಗೌರ್ಮೆಂಟಿಂದ. ಅದು ಸಿಕ್ಕಬೇಕಾದ್ರೆ ಅದು ಹರ್ಕುಲಿಯನ್ ಟಾಸ್ಕ್. ತುಂಬ ಮಂದಿ ಇದ್ದಾರೆ, ಎಕ್ಸ್ಟ್ರಾ ಮಂದಿ ಸಿಗಲಿಲ್ಲ. ನಮಗೆ ಸಿಕ್ಕಿದೆ ನಮಗೆ ಅದನ್ನು 4 ಎಕರೆಯಲ್ಲಿ ಹೋಗಿ ನಾವು ಪ್ರಯತ್ನ ಪಟ್ಟು ನಮಗೆ ಸಿಕ್ಕಿದೆ. ಅಷ್ಟು ಕಷ್ಟಪಡಬೇಕಾಗಿಲ್ಲ. ಈಗ ಎಷ್ಟೋ ಮಂದಿಗೆ ತುಂಬ ಕಷ್ಟಪಟ್ಟಿದೆ, ಕೊಡೋದಿಲ್ಲ, ಅದನ್ನು ಇದ್ರೂ ಕೊಡೋದಿಲ್ಲ. ಇಲ್ಲದಿರಂತೂ ಇಲ್ಲವೇ. ರಾಜ್ಯ ಸರ್ಕಾರಗಳು ಕೆಲವು ರಾಜ್ಯಗಳಲ್ಲಿ ಒಳ್ಳೆ ಫೆಸಿಲಿಟಿ ಕೊಡ್ತಾರೆ, ತುಂಬ ಮಂದಿ ಕೊಡ್ತಾರೆ. ನಾವೀಗ ಒಂದು ಹರಿಯಾಣದಲ್ಲಿ ಇದು 71 ವಾರದಲ್ಲಿ ನಮ್ಮ ಒಬ್ಬ ಪೈಲಟ್ ಅವನಿಗೆ ಈ ವಾಸ್ ಹಿಟ್, ಮತ್ತು ಹಿಂದೆ ಬಂದಿರೋರು ಬಂದು ಲ್ಯಾಂಡ್ ಆಗಿ ಅವ್ರು ಮತ್ತು ಹಾಸ್ಪಿಟ್ಲ್ ಇದ್ದರು. ಯು ಮೆ ನಾಟ್ ಬಿಲೀವ್, ಅಲ್ಲಿ ಹಾಸ್ಪಿಟ್ಲ್ ಅವ್ರು ಇದ್ದವ್ರಿಗೆ, ಅವರು ಮಿಸ್ಟರ್ ಮೆನಾನ್, ಫ್ಲೈಟ್ ಲೆಫ್ಟ್ ಮೆನಾನ್ ಇದ್ದರು ಹಾಸ್ಪಿಟಲ್ಲಿ. ಅವರಿಗೆ ಈ ಗಾಟ್ ಅಬೌಟ್ 40 ಎಕರ್ ಲ್ಯಾಂಡ್ ಅಲ್ಲಿದ್ದ. ಗೌರ್ಮೆಂಟ್ ಸಿವಿಲಿಯನ್ಸ್ ಎಲ್ಲ ಸ್ಯಾಕ್ರಿಫೈಸ್ಗೆ ಅವನ ಹೆಸರಲ್ಲಿ ಕೊಟ್ಬಿಟ್ರು. ಕ್ಯಾನ್ ಯು ಬಿಲೀವ್? ಇಟ್ಸ್ ಎ ಗ್ರೇಟ್ ಥಿಂಗ್. ಇಲ್ಲಿ ಅವನಿಗೆ ಯಾವ ಕೇರಳ ಈಸ್ ಸರ್ಕಾರದಿಂದ ಸಿಗ್ತಾ ಇದೆ. ಸರ್ಕಾರದ್ದು ಉಂಟು, ಸರ್ಕಾರ ಕೊಡ್ತದೆ. ಸರ್ಕಾರದ 5 ಎಕರೆ ಅಂದರೆ 10 ಎಕರೆ ಅಂದರೆ 10 ಎಕರೆ ಕೊಡ. ಈ ಕನಾಟ್ ಗಿವ್ 40 ಎಕರೆ ಕೊಡಲಿಕ್ಕೆ ಆಗೋದಿಲ್ಲ. ಇದ್ರಲ್ಲಿ ಬಾಕಿ ಅವರು ಫ್ರಮ್ ಹಿಸ್ ಸೈಡ್ ಈಸ್ ಗಿವನ್. ಸಿವಿಲಿಯನ್ಸ್ ಕೊಟ್ಟರು, ಲ್ಯಾಂಡ್ ಲಾರ್ಡ್ಸ್ ಎಲ್ಲ ಕೊಟ್ಟರು. ನನ್ನೊಂದು 5 ಎಕರೆ ಇರಲಿ, ನನ್ನೊಂದು 2 ಎಕರೆ ಇರಲಿ. ಅವನು ದೇಶಕ್ಕಾಗಿ ಬಂದಿದ್ದಾನೆ. ಇನ್ಫ್ಯಾಕ್ಟ್ ಅವನು ಬಚಾವಾಗಿ ಬಂದಾನೆ. ಬಟ್ ಸಾಹಿತ್ಯದ್ರು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಸರಿ, ಈಗ ಅದೇ ರೀತಿ ನೀವು ಹೇಳಿದ್ರಿ, ನಾನು ಸೈನ್ಯಕ್ಕೆ ಸೇರಿದಾಗ ಮನೆಯವ್ರ ಹತ್ರ ಹೇಳಿದಾಗ ನಂಗೆ ಯಾವುದೇ ರೀತಿ ಆದಂಥ ವಿರೋಧಗಳು ಬರಲಿಲ್ಲ, ಹೋಗ್ಬೋದು ಅಂತ ಹೇಳಿದ್ರು, ಸಪೋರ್ಟ್ ಮಾಡಿದ್ರು ಅಂತ. ಈಗ ಕೆಲವೊಂದು ಕಡೆಯಲ್ಲಿ ಹೇಳೋ ಪ್ರಕಾರ ಈ ಸೈನಿಕರಿಗೆ ಹುಡುಗಿ ಸಿಕ್ಕೋದಿಲ್ಲ, ಕೊಡೋದಿಲ್ಲ. ಹುಡುಗಿಯರು ಮದುವೆ ಟೈಮಲ್ಲಿ ತುಂಬಾ ಕಷ್ಟ ಆಗ್ತದೆ. ಆ ಹುಡುಗಿ ಮನೆಯವರು ತುಂಬಾ ಕಷ್ಟ ಅಂದ್ರೆ ಕೊಡ್ಲಿಕ್ಕೆ ಹೆದರ್ತಾರೆ ಅಂತ. ನಿಮ್ಮ ಲೈಫಲ್ಲಿ ಯಾವ ರೀತಿ ಆಗಿತ್ತು ಮದುವೆ? ನಮ್ಮ ಮಡದಿ ಇಲ್ಲೇ ಇದ್ದಾರೆ, ಅವ್ರಿಗೆ ಕೇಳ್ಬೋದು. ಅವರ ಮನೆ ಈಗ ಅವರಿಗೆ ಇಷ್ಟ ಇದ್ರು ಕೂಡ ಅವರ ಮನೆಯವರು ಭಯ ಪಡುವಂಥದ್ದು. ಆಗಿನ ಕಾಲದಲ್ಲಿ ಅಷ್ಟು ಭಯ ಇರಲಿಲ್ಲ. ಅದು ಒಂದೇ, ಮಿಲಿಟರಿಯವನು ಆಗ್ಬೋದೋ ಬೇಡವೋ. ಆಗ ಅವನು ಸ್ವಲ್ಪ ಕುಡಿತಾನೋ, ಜಾಸ್ತಿ ಕುಡಿಯೋರು, ಮಿಲಿಟರಿಯಲ್ಲಿ ಹೆಚ್ಚು ಕುಡಿಯೋರು ಅಂತ ಒಂದು ಕನ್ಸೆಪ್ಟ್ ಇತ್ತು. ಅವ್ನು ಕುಡಿತಾನೋ, ಏನೋ ಬಡಿತಾನೋ, ಹಾಗೆಲ್ಲ ಇತ್ತು. ಬಟ್ ಅಷ್ಟೇನಿಲ್ಲ. ಈಗ ನೀವು ಒಂದು ಒಳ್ಳೆ ಜನ ಆದರೆ ಗೊತ್ತಾಗ್ತದೆ ನಿಮಗೆ ಸಹ. ಜಾಸ್ತಿ ಒಂದು ಮಿಲಿಟರಿಯನ್ಗೆ ಒಂದು ಡಿಸ್ಪ್ಯಾರಿಟಿ ಇರಲಿಲ್ಲ ಆಗ ಮೊದಲು, ನಾವು ನಮ್ಮ ಟೈಮಲ್ಲಿ. ಈಗಲೂ ಇಲ್ಲ. ಈಗ ಪೀಪಲ್ ಅವರಿಗೆ ಹೆಮ್ಮೆ ಇರ್ತದೆ. ಮತ್ತೆ ಎಷ್ಟೋ ಹುಡುಗಿಯರು ವಾಲಂಟಿಯರ್ ಆಗಿ ಡಿಫೆನ್ಸ್ ಮದುವೆ ಆಗೋರು ಇದ್ದಾರೆ. ಅಂದರೆ ತುಂಬ ಜನ ಹೆದರುದು ಯಾಕಂತ ಹೇಳಿದ್ರೆ, ಈಗ ರಜೆಯಲ್ಲಿ ಸ್ವಲ್ಪ ದಿವಸದ ಮಟ್ಟಿಗೆ ಬರ್ತಾರೆ, ಮತ್ತೆ ವಾಪಸ್ ಹೋಗ್ತಾರೆ, ಒಟ್ಟಿಗೆ ಇರುವುದಿಲ್ಲ. ಅಥವಾ ವಾರ್ ಟೈಮಲ್ಲಿ ಕರೆದ್ರೆ ರಜೆಯಲ್ಲಿ ಇದ್ರು ಕೂಡ ಹೋಗಬೇಕು ಅನ್ನುವಂಥದ್ದು. ಹೋಗ್ಲೇಬೇಕಲ್ಲ. ಇವನ್ ಈಗ ದುಬೈ ಅವ್ರಿಗೆ ಎಲ್ರಿಗೂ ಫ್ಯಾಮಿಲಿಗೆ ಟೈಮ್ ಕೊಡ್ಲಿಕ್ಕೆ ಆಗಲ್ಲ ಆಗ್ತದೆ. ಯಾಕೆ ಏನಾಗ ನಮ್ಮ ಮದುವೆ ಆದ್ರಿಂದ ನಾವು ಒಟ್ಟಿಗೆ ಇದ್ದೇವೆ ಟಿಲ್ ಟುಡೇ. ಎಲ್ಲಿ ಹೋದಲ್ಲೆಲ್ಲ ನಾನು ಹಿಂದೆ ಬಂದೇಳ ಅವಳು, ಎಕ್ಸೆಪ್ಟ್ ಒಂದು ತಪ್ಪು ಕಲ್ಪನೆ ಹೋಗ್ಬೇಕು ಅಂತ ಹೇಳಿ ನಾನು ನಿಮ್ಮ ಹತ್ರ ಪ್ರಶ್ನೆ ಹಾಗೆ ಎಣಿಸಬಾರದು. ಯಾಕಂದ್ರೆ ಮೋಸ್ಟ್ ಈಗ ನಟಲ್ಲಿ ಪೀಸ್ ಓನ್ಲಿ ಇಫ್ ಯು ಆರ್ ಇನ್ ಎಕ್ಸ್ಟ್ರೀಮ್ ಫೀಲ್ಡ್, ಅದು ಟೆನ್ಯೂರ್ ಇರ್ತದೆ. ಈ ಲೈಫ್ ಲಾಂಗ್ ಅಲ್ಲಿ ಆಗಿ ಇರುವುದಿಲ್ಲ. 1 ವರ್ಷನ 2 ವರ್ಷನ 6 ತಿಂಗಳು 3 ತಿಂಗಳು ಹಾಗೆ ಡಿಪೆಂಡಿಂಗ್ ಆನ್ ದ ಪ್ಲೇಸಸ್ ಇನ್ ಅಡ್ವಾನ್ಸ್ ಬಾರ್ಡರಲ್ಲೆಲ್ಲ ಕೆಲವು ಕಡೆಯಲ್ಲಿ
ದೆರ್ ಆರ್ ಥಿಂಗ್ಸ್ ವೆರಿ, ಒಬ್ಬನಿಗೆ ಅಲ್ಲಿ ಇರಲಿಕ್ಕೆ ಕಷ್ಟ, ನೀವು ಫ್ಯಾಮಿಲಿ ತಗೊಂಡು ಹೋಗಿದ್ರೆ ನೀವು ದೇಶಕ್ಕಾಗಿದೆ ಯಾವಾಗ ಅಲ್ಲಿ ಇಸ್ ನಾಟ್ ಪಾಸಿಬಲ್. ಸೊ ಅದಕ್ಕಾಗಿ ಅಂಥ ಜಾಗದಲ್ಲಿ ಬಿಡೋದಿಲ್ಲ. ಬಟ್ ವೆನ್ ಯು ಕಮ್ ಟು ಪೀಸ್ ಏರಿಯಾ ತುಂಬ ಇದೆ, ಅಲ್ಲಿ ಕ್ವಾರ್ಟರ್ಸ್ ಇದೆ, ಗೌರ್ಮೆಂಟ್ ನಮಗೆ ಸರ್ವಿಸಸ್ ಮ್ಯಾರೇಜ್ ಕ್ವಾರ್ಟರ್ಸ್ ಉಂಟು, ನಮಗೆ ರೇಷನ್ ಫೆಸಿಲಿಟಿ ಉಂಟು, ಮತ್ತು ಎಲ್ಲ ಮನೆ ಮಠ ಎಲ್ಲ ಕೊಡ್ತಾರೆ, ಕರೆಂಟ್ ಫ್ರೀ, ವಾಟರ್ ಫ್ರೀ, ಎವ್ರಿಥಿಂಗ್ ಈಸ್ ದೇರ್. ಕ್ವಾರ್ಟರ್ಸ್ ಉಂಟು, ಅಲ್ಲಿ ಕೊಡ್ತಾರೆ ಅವರು. ನಾವು ಫ್ಯಾಮಿಲಿ ಲೈಫ್ನ ವಿ ಲೀಡ್ ವೆರಿ ನೈಸ್ಲಿ. ಇಟ್ಸ್ ನಾಟ್ ದ್ಯಾಟ್ ನಮ್ಮ ಹನಿಮೂನು ನಾವು ಗೌಹತಿಯಲ್ಲಿ ನಾವು ಅಲ್ಲ, ದಿಬ್ಬರುಗಳ ಗೌಹತಿಯಲ್ಲಿ ತಿರುಗಿ ಮಾಡಿ ಬೈಕಲ್ಲೆಲ್ಲ ತಿರ್ಗಾಡ್ಕೊಂಡು. ಸೊ ದ್ಯಾಟ್ ನನಗೇನು ರಿಸ್ಟ್ರಿಕ್ಷನ್ ಇರಲಿಲ್ಲ. ಐ ನೆವರ್ ಫೆಲ್ಟ್ ದಟ್ ಐ ಡಿಫೆನ್ಸ್ ಐ ಲಾಸ್ಟ್ ಮೈ ಎಂಜಾಯ್ಮೆಂಟ್ ಆರ್ ಮೈ ಫ್ಯಾಮಿಲಿ ಟೈಮ್ ಸಿಗಲ್ಲ ಅಂತ ಹೇಳುವಂಥದ್ದು ಸುಳ್ಳು. ಈ ಸುಳ್ಳೇ ಅದು 100% ಸುಳ್ಳು. ಅಫ್ಕೋರ್ಸ್ ನೀವು ಇಫ್ ಯು ಆರ್ ಎ ಸ್ಟಾರ್, ಇವನ್ ಎನಿಬಡಿ ಫಾರ್ ದಟ್ ಮ್ಯಾಟರ್, ನೀವು ಮದುವೆ ಆದ ಕೂಡಲೇ ನೆನಚೇತನೇ ಇರುವುದಿಲ್ಲ ಇಲ್ಲಿ ಕೂಡ. ನೀವು ಇವಾಗ ಲಾಟ್ ಆಫ್ ಕಮಿಟ್ಮೆಂಟ್ಸ್ ಇರ್ತದೆ, ಅದನ್ನು ಮಾಡಲೇಬೇಕು. ಈಗ ಸೋಲ್ಜರ್ ಮಾತ್ರ 100% ಹೆಂಡತಿ ಜೊತೆನೇ ಇರಬೇಕು, ಬಾಕಿಯವ್ರು ಹೇಗೆ ಇರ್ಬೋದು ಅಂತ ಉಂಟಾ? ಇಲ್ಲಲ್ಲ. ಸೊ ಹಾಗೆ ನಮಗೂ ಹಾಗೇನಿಲ್ಲ ರಿಸ್ಟ್ರಿಕ್ಷನ್. ಅದೆಲ್ಲ ರಾಂಗ್ ಕಾನ್ಸೆಪ್ಟ್ ಹೇಳೋದು. ಅದನ್ನು ನಮ್ಮ ಮನೇಲಿ ನೋಡಿ, ನಮ್ಮಲ್ಲಿ 3 ಜನ ಇದ್ದಾರೆ ನಾವು ಡಿಫೆನ್ಸಲ್ಲಿ. ಈಗ ನಾವು 7 ಮಂದಿ ಹುಡುಗರಲ್ಲಿ ನಮ್ಮ ದೊಡ್ಡ 3 ವೆರಿ ಯುನೀಕ್ ನಮ್ಮದು ಫ್ಯಾಮಿಲಿ, ನಮ್ಮದು ಸ್ಪೆಷಲಿ ದಟ್ ವೆರಿ ರೇರ್ ಪೀಪಲ್. ಇದು ಈಗ ಅಷ್ಟು ಗೊತ್ತಿಲ್ಲ. ನಾರ್ತ್ ಇಂಡಿಯಾ ಆದರೆ ಇಟ್ಸ್ ಎ ಗ್ರೇಟ್ ಥಿಂಗ್. ನಮ್ಮ ದೊಡ್ಡಣ್ಣ ನೇವಿಯಲ್ಲಿದ್ದರು, ನಾನು ಏರ್ಫೋರ್ಸಲ್ಲಿದ್ದೇನೆ ಇದೆ, ನಮ್ಮ ತಮ್ಮ ಆರ್ಮಿಯಲ್ಲಿದ್ದರು. ಸೊ 3 ಜನ ಒಂದೇ ಮನೆಯಲ್ಲಿ 3 ಫೋರ್ಸಲ್ಲಿ ಇರೋದು ವೆರಿ ರೇರ್ ಅಲ್ವಾ? ಸೊ ವಿ ಆರ್ ಪ್ರೌಡ್ ಫಾರ್ ದಟ್. ನಮಗೇನು ಹೆದರಿಕೆ ಅಥವಾ ಹಾಗೇನಿಲ್ಲ. ನಮ್ಮ ತಮ್ಮ ಅಂತ ಕೇಳಿದ್ರೆ ಇವರು ಈಸ್ ವೆರಿ ಹ್ಯಾಪಿ. ಒಂದೇ ಕುಟುಂಬದಿಂದ 3 ಜನ ಮನೆಯಿಂದ 3 ಜನ 3 ಫೋರ್ಸಲ್ಲಿ ವೆರಿ ರೇರ್ ಅಲ್ವಾ? ಅದಕ್ಕಾಗಿ ನಾವು ಹೆಮ್ಮೆ ಪಡ್ತೇವೆ. ನಾವು ಅದಕ್ಕೆ ಹೆದರಿಕೊಂಡು ಹೋದಲ್ಲ. ನನ್ನ ತಮ್ಮ ಕೂಡ ಹೆದರಿಕೊಂಡು ಓಡ್ದಲ್ಲ. ಅವನು ವಾಲಂಟಿಯರ್ಲಿ ಜೋಡಿದ್ದೇನೆ. ನಾನು ಅಣ್ಣ ಬಾಂಬೆಯಲ್ಲಿ ಸೇರಿದ್ದು ನೇವಿಯಲ್ಲಿ. ಬಟ್ ಈ ಕುಡ್ ನಾಟ್ ಕಂಟಿನ್ಯೂ ಫಾರ್ ಎ ಲಾಂಗರ್ ಟೈಮ್. ಅವರಿಗೆ ಮತ್ತೆ ಮೆಡಿಕಲ್ ಪ್ರಾಬ್ಲಮ್ ಅವರು ಹೊರಗೆ ಬಂದು ಬಿಟ್ಬಿಟ್ರು. ಬಟ್ ಐ ಕಂಪ್ಲೀಟ್ ಮೈ 18 years ಸರ್ವಿಸ್ ಕಂಪ್ಲೀಟ್. ಈಗ ನೀವು ಇಲ್ಲಿಂದ ಊರು ಬಿಟ್ಟು ಅಲ್ಲಿ ಹೋದಾಗ ಮೊದಲಿನ ಒಂದು ಕೆಲವು ಅನುಭವಗಳಿರ್ತದೆ. ಅಂದರೆ ಬೇರೆ ಬೇರೆ ಊರಿನವ್ರು ಬಂದಿರ್ತಾರೆ, ಬೇರೆ ಬೇರೆ ಪ್ರದೇಶದವ್ರು, ಬೇರೆ ಬೇರೆ ಭಾಷೆಗಳಿಂದ ಬಂದಿರ್ತಾರೆ. ಸೊ ಅವ್ರ ಜೊತೆ ಅಡ್ಜಸ್ಟ್ ಆಗಬೇಕು ಅಂತ ಹೇಳಿದಾಗ, ಅಂದರೆ ಈಗಿನ ಒಂದು ಜನ್ರೇಷನಲ್ಲಿ ಅಡ್ಜಸ್ಟ್ ಆಗೋದೇ ಒಂದು ದೊಡ್ಡ ಚಾಲೆಂಜ್ ಅಂತ. ಅಡ್ಜಸ್ಟ್ ಆಗುದಿಲ್ಲ. ಬಟ್ ನಿಮ್ಮ ಟೈಮಲ್ಲಿ ಯಾವ ರೀತಿ ಆಗಿತ್ತು? ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ, ಬೇರೆ ಬೇರೆ ಭಾಷೆಗಳಿಂದ, ಬೇರೆ ಬೇರೆ ಮನಸ್ಥಿತಿ. ಕಷ್ಟ ಆಗ್ತದೆ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರ್ತದೆ ಮತ್ತು ಡಿಸ್ಪ್ಯಾರಿಟಿ ಇರ್ತದೆ. ನಾರ್ತ್ ಇಂಡಿಯನ್ಸ್ಗೆ ಒಂದು ಮದ್ರಾಸಿ, ಎಲ್ಲರನ್ನು ಮದ್ರಾಸಿ ಅಂತ ಕರೀತಾರೆ, ಬಿಹಾರ್ನವ್ರನ್ನ ಬಬುವಾ ಅಂತ ಕರೀತಾರೆ, ಇಂಥದ್ದು MBBS ಅಂತ ಕರೀತಾರೆ. ಅವರಿಗೆ ಅವರೆಲ್ಲ ಹರ್ಟ್ ಆಗ್ತದೆ ಕೆಲವೊಮ್ಮೆ. ಅದಕ್ಕಾಗಿ ತುಂಬ ಜನರಿಗೆ ಅದರಲ್ಲಿ ಆಗ್ತದೆ. ಹಾಗೆ ಅದು ಡಿಪೆಂಡ್ಸ್ ಹೌ ಯು ಟೇಕ್ ಇಟ್. ಅದಕ್ಕಾಗಿ ಸ್ವಲ್ಪ ಟೈಮ್ ತಾಗ್ತದೆ. ಆ್ಯಕ್ಚುಲಿ ನಮ್ಮ ಟೈಮಲ್ಲಿ ಆಗ್ತಾ ಇತ್ತು ತುಂಬ ಮಂದಿಗೆ ಎಲ್ಲ ಕಂಪ್ಲೇಂಟ್ಸ್ ಆಗೋದು. ಅದಕ್ಕೆ ಮತ್ತೆ ಕಂಪ್ಲೇಂಟ್ ಮಾಡ್ತಾರೆ, ಅವ್ರಿಗೆ ಜೋರು ಮಾಡ್ತಾರೆ, ಪನಿಷ್ಮೆಂಟ್ ಕೊಡ್ತಾರೆ. ನಮಗೂ ಈಗ ನೀವು ನನಗನ್ನು ಹೀಗೆ ಕರೆದ್ರು ಅಂತೇಳಿ ನೀವು ಕಂಪ್ಲೇಂಟ್ ಮಾಡಿದರೆ ಅವನಿಗೆ ಅದೇ ಥರದ ಪನಿಷ್ಮೆಂಟ್ ಕೊಡ್ದು ಮಾಡಬಾರ್ದು ಅಂತ ಹೇಳ್ತಾರೆ. ಪುನಃ ರಿಪೀಟ್ ಮಾಡಿದೆ ಪುನಃ ಪನಿಷ್ಮೆಂಟ್ ಎಲ್ಲ ಕೊಡ್ತಾರೆ. ಅದೆಲ್ಲ ಇದೆ ಆ್ಯಕ್ಚುಲಿ. ಬಟ್ ಅಫ್ಕೋರ್ಸ್ ಯು ವಿಲ್ ಫೀಲ್ ಫಾರ್ ಬಿಗಿನಿಂಗ್ ಟೈಮಲ್ಲಿ ಮತ್ತೆ ಹೋಗುತ್ತೆ. ಈಗ ಒಂದು ಸದಾಜಿಗಳು ಬಂದು ಅವರೊಂದು ಗ್ರೂಪ್ ಮಾಡಿ ಬಾರಿ ಸ್ವಲ್ಪ ಅದು ಈಗ ಕಾಲೇಜಲ್ಲಿ ಇಲ್ವಾ, ರ್ಯಾಗಿಂಗ್ ಇದೆ, ಇದೆ ಅಲ್ಲಿ ಕೂಡ ಹಾಗೇನೆ. ಸೊ ದಟ್ ಈಸ್ ಅಬ್ವಿಯಸ್. ದಿಟ್ಸ್ ಆಲ್. ಅದೇ ಡಿಪೆಂಡ್ಸ್ ವಾಟ್ ಯುವರ್ ಮೋಟಿವ್ ಈಸ್. ನೀವು ಹೇಗೆ ಹೋಗ್ತೀರಾ ಅಂತೇಳಿ. ನೀವು ಬೈ ಫೋರ್ಸಲ್ಲಿ ಮನೆಯವರು ಒತ್ತಾಯಕ್ಕಾಗಿ ಹೋಗಿದರೆ ಇದನ್ನೆಲ್ಲ ಸಹಿಸಲಿಕ್ಕೆ ಆಗೋದಿಲ್ಲ. ನೀವು ಅದಕ್ಕೆ ಕೂಲಿ ಮಾಡ್ತೀರಿ, ಹಿಂದೆ ಬರ್ತೀರಿ. ಬಟ್ ನಾವಾಗೆ ಹೋದ್ಮೇಲೆ ನನ್ನನ್ನು ಯಾರು ಫೋರ್ಸ್ ಮಾಡಿ ಕಳಿಸಿದಲ್ಲ. ಸೊ ಅದನ್ನೆಲ್ಲ ನಾನು ಫೇಸ್ ಮಾಡ್ತೇನೆ, ನಾನು ಮಾಡಿದ್ದೆ. ಮತ್ತು ನನಗೆ ಅದು ಗೊತ್ತೇ ಆಗಲಿಲ್ಲ ಅಷ್ಟೊಂದು. ಸರ್, ಈಗ ಅದೇ ರೀತಿ ಈಗ ನೀವು ಒಂದು ನಿವೃತ್ತಿ ಜೀವನದಲ್ಲಿ ಯಾವ ರೀತಿ ಎಂಜಾಯ್ ಮಾಡ್ತೀರಿ ಅಂತ? ಅಂದರೆ ಈಗ ಹೇಳಿದ್ರಿ ಹೆಂಡತಿ ಸಪೋರ್ಟ್ ಮಾಡಿದ್ರು ಮೊದಲಿಂದ. ಸರ್, ನಿಮ್ಮ ಫ್ಯಾಮಿಲಿ ಬಗ್ಗೆ, ಮಕ್ಕಳಿರ್ಬೋದು, ಮೊಮ್ಮಕ್ಕಳ ಇರ್ಬೋದು, ನೀವು ಡ್ಯೂಟಿಯಲ್ಲಿ ಇದ್ದಾಗಿರ್ಬೋದು, ಈಗ ಯಾವ ರೀತಿ ಆಗಿದ್ದಾರೆ, ಹೇಗಿದ್ದಾರೆ? ನನಗೆ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ನನಗೆ ಮೊದಲಿಂದ ತುಂಬ ಸಪೋರ್ಟ್. ನನಗೆ ದೇವರದಿಂದ ಒಳ್ಳೆ ಫ್ಯಾಮಿಲಿ ಸಿಕ್ಕಿದ್ದಾರೆ. ಸೊ ಎಲ್ಲದರಲ್ಲೂ ನಮಗೆ ಸಪೋರ್ಟ್ ಆಗಿ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಈಗಲೂ ಇದ್ದಾರೆ ಇಷ್ಟವರಿಗೆ, ನನಗೆ ಗೊತ್ತಿಲ್ಲ. ಸೊ ದ್ಯಾಟ್ ವೇ ಐ ಆಮ್ ಲಕ್ಕಿ ಒನ್ ವೇ. ನನಗೆ ಒಂದು ಒಳ್ಳೆ 2 ಮಕ್ಕಳು ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನೋಡಿ, ನಾವು ಹೇಳೋದು ಮಾತ್ರ. ಈಗ ನನ್ನ ಮಕ್ಕಳನ್ನು ನನ್ನ ಸರ್ವಿಸ್ ಡಿಫೆನ್ಸಿಗೆ ಕಳಿಸಲಿಕ್ಕೆ ನನಗೆ ಆಗಲಿಲ್ಲ. ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ವ. ನನಗೂ ಏನೋ ಒಬ್ಬ ಸಾಕು ಅಂತ. ನಾವು ಮನೆಯಿಂದ ಆಲ್ರೆಡಿ 3 ಬಂದಿದ್ದಾರೆ, ಪುನಃ ಯಾಕೆ ಅಂತ ಆಯಿತು. ಒಬ್ಬನೇ ಮಗ ಇರೋದು, ಹೋಗ್ಬೇಕಾದ್ರೆ ನಾನು ಇಫ್ ಯು ಆರ್ ವಾಲಂಟಿಯರ್ಡ್ ದೆನ್ ಐ ವುಡ್ ಡೆಫಿನೆಟ್ಲಿ ಸೆಂಡ್. ನನಗೆ ಐ ವಾಸ್ ವಿಲ್ಲಿಂಗ್. ಈಗ ಬಾಕಿಯವ್ರು ನನ್ನ ಮೊಮ್ಮಕ್ಕಳಿಗೆ ಹೇಳ್ತೇನೆ ನಾನು, ಹೋಗಿ ಅಂತೇಳಿ ಡಿಫೆನ್ಸಿಗೆ. ಮತ್ತು ಈಗ ಫ್ಯಾಮಿಲಿ ಆ್ಯಂಡ್ ಆಲ್ ಅದರ್ ಪೀಪಲ್ ನಮಗೆ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಒಳ್ಳೆ ಸಪೋರ್ಟ್ ನಮಗೆ ಸಿಕ್ಕಿದೆ ಎಲ್ಲ ಕಡೆಯಲ್ಲಿಯೂ. ಸರ್ವಿಸಲ್ಲ ಸಹ ಎಂಜಾಯ್ಡ್ ಮೈ ಲೈಫ್. ಈವನ್ ಆಫ್ಟರ್ ಸರ್ವಿಸ್ ನನಗೆ 84 ಐ ರಿಟೈರ್ಡ್ ಆಗಿದ್ದೇನೆ. ಐ ಲೆಟ್ ಮೈ ಲೈಫ್ ವೆರಿ ಪೀಸ್ಫುಲಿ. ಆ್ಯಂಡ್ ಐ ಸಿ ಬಿಕಾಸ್ ಆಫ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ನಾನು ಸಿವಿಲ್ ಲೈಫ್ನಲ್ಲಿ ಐ ಡನ್ ವೇರಿಯಸ್ ಥಿಂಗ್ಸ್. ತುಂಬ ವೆಂಚರ್ಸ್ ಮಾಡಿದೆ ನಾನು ನನ್ನ ಸರ್ವಿಸ್ ಬಿಟ್ಟ ಮೇಲೆ. ಈವನ್ ನಾನು ಟ್ಯಾಕ್ಸಿ ಬಿಟ್ಟಿದ್ದೇನೆ ಏರ್ಪೋರ್ಟಲ್ಲಿ.
ಏರ್ಪೋರ್ಟ್ ಇಲ್ಲಿ ಟ್ಯಾಕ್ಸಿ ಚಾಲನೆ ಮಾಡ್ತಿದ್ದೀನಿ, ಲಾರಿ ಬಿಡ್ತೀನಿ, MRPLಗೆ ಸಪ್ಲೈ ಮಾಡಿದೆ, ಲಾರಿ ಬಿಡ್ತಾ ಇದ್ದೆ, ಫೈನಾನ್ಸ್ ಮಾಡಿದೆ. ಆಮೇಲೆ MRPL ಸೆಕೆಂಡ್ ಫೇಸಲ್ಲಿ ಐ ವಾಸ್ ಎ ಕ್ವಾಲಿಟಿ ಇಂಜಿನಿಯರ್ ಇನ್ MRPL ಅಲ್ಲಿ ತುಂಬ ಕೆಲಸ ಮಾಡಿ ಕ್ವಾಲಿಟಿ ಕಂಟ್ರೋಲರ್ ಆಗಿ ಮಾಡಿದೆ, ಇಂಡಸ್ಟ್ರಿ ಮಾಡಿದೆ ಬೈಕಂಪಾಡಿಯಲ್ಲಿ ಒಂದು. ಆಮೇಲೆ ಬ್ಯಾರಿನಿಗೆ ಹೋದೆ, ಬ್ಯಾರಿನ್ ಏರ್ಫೋರ್ಸಲ್ಲಿ ನಾನೊಂದು 5-6 ವರ್ಷ ಸರ್ವಿಸ್ ಮಾಡಿದೆ. ಅಲ್ಲಿ ಒಂದು ವಾರ್ ಫೈಟ್ ಮಾಡಿದೆ ಗಲ್ಫ್ ವಾರಲ್ಲಿ. ಆ್ಯಂಡ್ ಹೀಗೆ ಹಿಂದೆ ಬಂದು ದೆನ್ ಎಗೈನ್ ಬೆಂಟ್ ಟು ದುಬೈಗೆ ಹೋದೆ. ನಮ್ಮ ಮಗ ನನಗೆ ದುಬೈ ಕಳಿಸಿದ, ಅಲ್ಲಿ ಹೋದ, ನಾನು ಹೋದೆ. ಅಲ್ಲಿ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದೆವು ನಾವು. ಫಸ್ಟ್ ಒಂದು ಎಲೆಕ್ಟ್ರಾನಿಕ್ ಶಾಪ್ ಮಾಡಿದೆವು ದುಬೈಯಲ್ಲಿ. ಮತ್ತು ಅದು ಸರಿ ಬರಲ್ಲ, ನಮ್ಮ ಮಗ ಕೂಡ ಎಲೆಕ್ಟ್ರಾನಿಕ್ ಇದರಿಂದ ಅದು ಸ್ವಲ್ಪ ಕಾಂಪ್ಲಿಕೇಶನ್ ಆಯಿತು, ಮತ್ತೆ ಬಿಟ್ಬಿಟ್ಟೆವು. ಈಗ ವಿ ಮೇಡ್ ಎ ಸೀರಿಯಲ್ ಇಂಜಿನಿಯರಿಂಗ್, ಸೀರಿಯಲ್ ಬ್ಲೈಂಡ್ ಅಂತ ಹೇಳಿ ಒಂದು ಕಂಪನಿ ಸ್ಟಾರ್ಟ್ ಮಾಡಿದೆ. ಈಗ ಆಯಿತು, ಇಟ್ ಆಲ್ಮೋಸ್ಟ್ 17 years. ಇಟ್ಸ್ ರನ್ನಿಂಗ್ ವೆರಿ ವೆಲ್. ಮೈ ಸನ್ ಈಸ್ ರನ್ನಿಂಗ್ ಇಟ್ ಇನ್ ಎ ವೆರಿ ನೈಸ್ ವೇ. ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಒಂದು 40-45 ಜನ ವರ್ಕರ್ಸ್ ಇದ್ದಾರೆ ದುಬೈಯಲ್ಲಿ. ಇಟ್ ರನ್ಸ್ ವೆರಿ ವೆಲ್. ಸೊ ಐ ಆಮ್ ಆಲ್, ಇಟ್ಸ್ ಕ್ರೆಡಿಟ್ ಫಾರ್ ಮೀ. ಎಲ್ರಿಗೆ ಹೇಳ್ತೇನೆ, ಈಗ ವಿ ಆರ್ ಸ್ಪೆಷಲೈಸ್ಡ್ ಇನ್ ದುಬೈ, ಇನ್ ಬ್ಲೈಂಡ್ಸ್ ಫೀಲ್ಡ್ ವಿ ಆರ್ ಸ್ಪೆಷಲೈಸ್ಡ್ ಇನ್ ದುಬೈ. ಆಲ್ ವಿಚ್ ವಾಟ್ ಎವರ್ ಬ್ಲೈಂಡ್ಸ್ ಆರ್ ವಾಟ್ ಎವರ್ ಥಿಂಗ್ಸ್ ಅದರ್ಸ್ ಕೆನಾಟ್ ಡೂ, ವಿ ಡೂ. ಅದೊಂದು ಒಳ್ಳೆ ನಮಗೆ ಕ್ರೆಡಿಟ್ ಇದೆ ಅಲ್ಲಿ ಕೂಡ. ಸೊ ಅಲ್ಟಿಮೇಟ್ಲಿ ಇಟ್ಸ್ ಎ ಗುಡ್ ಥಿಂಗ್. ಲೈಫಲ್ಲಿ ಐ ಎಂಜಾಯ್ಡ್. ಸರ್ವಿಸಲ್ಲಿಯೂ ನಾನು ಎಂಜಾಯ್ ಮಾಡಿದ್ದೆ. ಸರ್ವಿಸಲ್ಲಿ ಕೂಡ ಗೋನ್ ವಿತ್, ನೋಡಿ, ಇಂದಿರಾ ಗಾಂಧಿ ಜೊತೆ ಫೋಟೋ ಇದೆ ನಂದು, ಆಗಿನ ಡಿಫೆನ್ಸ್ ಮಿನಿಸ್ಟರ್ ಜೊತೆ ಇದ್ದೆ, ಮಾನಿಕ್ ಶಾ ಜೊತೆ ಫೋಟೋ ಇದೆ. ಆಮೇಲೆ ಜೈಲ್ ಸಿಂಗ್ ಜೊತೆ ನಾನು ತಿರುಪತಿ ದೇವಸ್ಥಾನಕ್ಕೆ ಹೋಗಿದ್ದೆ. ದಟ್ ಇಸ್ ಆಲ್ ಯಾರಿಗೆ ಸಿಗ್ತಾ ಅಂತೆಲ್ಲ ಅಪರ್ಚುನಿಟೀಸ್, ವಿ ಗಾಟ್ ಇಟ್. ಈಗಲೂ ಕೂಡ ಹಾಗೆ ನೋಡಿ, ರೀಸೆಂಟ್ಲಿ ನೆಲ್ಲಿದಡಿದು ಅದೇ ನನಗೆ ನೆಕ್ಸ್ಟ್ ಕೇಳಬೇಕು ಅಂತ. ಇಷ್ಟೆಲ್ಲದರ ನಡುವೆ ನೀವು ಒಂದು ತುಳುನಾಡಿನ ದೇವರ ಬಗ್ಗೆ ಒಂದು ಆಸಕ್ತಿ ಇರ್ಬೋದು, ಗೌರವ ಇರ್ಬೋದು, ಕಳಕಳಿಗಳಿರ್ಬೋದು. ಸೊ ಇದು ಹೇಗೆ ಸಾಧ್ಯ ಅಂತ? ಇದು ಫುಲ್ ತದ್ವಿರುದ್ಧವಾದ ಒಂದು. ತದ್ವಿರುದ್ಧ ಅಲ್ಲ, ಅಂದ್ರೆ ನಾವು ಸರ್ವಿಸ್ನಲ್ಲಿ ಇರುವಾಗ ನಾವು ಯಾರು ಎಲೂಫ್, ಇದು ಯಾವ ಕಾಂಟ್ಯಾಕ್ಟ್ ಇಡ್ಲಿಕ್ಕೆ ಆಗುದಿಲ್ಲ ನಮಗೆ. ದೇವರದ್ದು ಅದನ್ನು ಕುಟುಂಬದ್ದು, ನಾಗದೇವರದ್ದು ಅದೆಲ್ಲ ನಮಗೆ ಇದ್ರೂ ಅದರ ಬಗ್ಗೆ ನಮಗೆ ಜಾಸ್ತಿ ನಮಗೆ ಕಂಟ್ರಿಬ್ಯೂಷನ್ ಇರ್ಲಿಕ್ಕೆ ಆಗಲಿಲ್ಲ. ಸೊ ವೆನ್ ಐ ಕೇಮ್ ಔಟ್ ದೆನ್ ಐ ಥಾಟ್ ಇಟ್ಸ್ ಆಲ್ ಪಾರ್ಟ್ ಆಫ್ ಲೈಫ್. ನಮ್ಮ ನಾಗದೇವರದ್ದು ಗುಡಿಯನ್ನು ಅದ್ರ ಇನ್ವಾಲ್ವ್ ಮಾಡಿದೆ ಫಸ್ಟಿಗೆ ಬಂದ ಕೂಡಲೇ. ಆಮೇಲೆ ದೇವರದ್ದು, ನಮ್ಮ ಕುಟುಂಬ ದೈವದ್ದು, ಅದು ಕೂಡ ಭಾಳ ಒಂದು ಜೀರ್ಣ ಅವಸ್ಥೆ ಇತ್ತು, ಅದನ್ನೆಲ್ಲ ಸರಿ ಮಾಡಿ ಅದು ಮಾಡಿದೆ. ಬಿಕಾಸ್ ದೇ ಲಾಟ್ ಆಫ್ ಬ್ಲ್ಯಾಕ್ ಲೋಡ್ ಐ ಹ್ಯಾವ್ ಟು ಕ್ಲಿಯರ್. ಅದು ತುಂಬ 18 ವರ್ಷದ್ದು ನನ್ನ ಬ್ಲ್ಯಾಕ್ ಲೋಡ್ನ ಕ್ಲಿಯರ್ ಮಾಡಬೇಕು. ಆದ್ದರಿಂದ ಅದು ಹಾಗೆ ಕಾಣ್ತದೆ, ಒಮ್ಮೆಲೆ ನೀವು ಮಾಡ್ತಾ ಇದ್ದೀರಿ ಅಂತೇಳಿ ಅಲ್ಲ. ನಾನು ಅದಂದರೆ ಐ ಥಾಟ್ ಇಟ್ಸ್ ಮೈ ಡ್ಯೂಟಿ. ಹಾಗೆಯೇ ಇದು ನಮ್ಮ ಧೂಮಾವತಿ ಕಾಂತಿ ದೇವಸ್ಥಾನ ನೆಲ್ಲಿದಡಿ ನನಗೆ ಅದು ನನ್ನೊಂದು ಸ್ಪೆಷಲ್ ಅಂದರೆ, ನಾನು ಅಲ್ಲಿ ಮೊದಲು ಹೇಳಿದ್ದೇನೆ, ನನಗೆ 2 ತಂದೆಯವರು ಗೊತ್ತಲ್ಲ. ಒನ್ ಈಸ್ ಮೈ ಬಯಾಲಜಿಕಲ್ ಫಾದರ್, ಅನದರ್ ಈಸ್ ಕಾಂತೇರಿ ಧೂಮಾವತಿ ಜುಮಾದಿ ನೆಲ್ಲಿದಡಿದ್ದು. ಯಾಕಂದರೆ ನಾನು ಹೇಳಿದಾಗೆ ಒಮ್ಮೆ ನಾನು ಸತ್ತು ಹೋಗಿದ್ದೆ ಸಣ್ಣ ಇರುವಾಗ, ಮೇ ಬಿ 100 ವರ್ಷದಲ್ಲಿ ನಾನು ಸತ್ತು ಹೋದಾಗ ನನ್ನನ್ನು ಡಾಕ್ಟರ್ ಬಂದು ಡಿಸ್ಕಾರ್ಡ್ ಮಾಡಿ ಅವರನ್ನು ಮಣ್ಣಿಗೆ ಹಾಕಿ ಅಂತ ಹೇಳಿ ಹೋದವರಿಗೆ ನಮ್ಮ ತಂದೆ ಜುಮಾದಿಯ ಮಣ್ಣನ್ನು, ಅಂಗಳದ ಮಣ್ಣನ್ನು ತೆಗೆದು ಜುಮಾದಿ ಪ್ರಸಾದ ಅಂತ ಹೇಳಿ ನನ್ನ ಬಾಯಿಗೆ ಹಾಕಿ ನನ್ನ ರಿಕವರ್ಡ್, ನಾನು ಜುವಾದೆ. ಪೀಪಲ್ ಮೇ ನಾಟ್ ಬಿಲೀವ್, ಪವಾಡನೆ ಅದು. ಈಗೆಲ್ಲ ಯಾಕೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದರೆ ಕೆಲವು ನೆಗಳು ಹೇಳ್ತಾ ಇದ್ದೇನೆ, ನನಗೆ ಗೊತ್ತಿಲ್ಲ. ಇಟ್ ಇಸ್ ಎ ಫ್ಯಾಕ್ಟ್. So that I have to, that's why I'm telling, this life is given by him, and he has saved me many times from the death trap. 100% ಸಾಯಬೇಕಿದ್ದವನು ನಾನು ಬದುಕಿದ್ದೇನೆ. ಅದೆಲ್ಲ ನಾನು ಅವರ ಕೃಪೆನೇ ಅಂತೀನಿ. ಸೊ ಅಲ್ಟಿಮೇಟ್ಲಿ ಇಫ್ ಐ ಹ್ಯಾವ್ ಟು ಸ್ಯಾಕ್ರಿಫೈಸ್ ಫಾರ್ ಅಲ್ಲಿಗೆ, ಈಗ ಅದನ್ನು ಅಲ್ಲಿಂದ ಎಬ್ಬಿಸಲಿಕ್ಕೆ ನೋಡ್ತಾರೆ ಬಿಕಾಸ್ ಆಫ್ ದಿ ಇಂಡಸ್ಟ್ರಿಯಲೈಸೇಷನ್. So I think I want that it should be there, that should be protected. So in case at this stage what else I can do? I can sacrifice my life only. ನನಗೆ ಹೋಗಲಿ ಲೈಫ್ ಬೇಗ ಫೈಟ್ ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಈಗ ಬಿಡಿ ಕೋವಿಡ್ ಫೈಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಐ ಥಿಂಕ್ ಐ ಕ್ಯಾನ್ ಸ್ಯಾಕ್ರಿಫೈ. ನಾನು ರೀಸೆಂಟ್ಲಿ ಒಂದು ಇದು ಕೂಡ ಹಾಕಿದೆ, ಇನ್ ಕೇಸ್ ಇದಕ್ಕೆ ನಾನು ಅಲ್ಲಿ ಅಮರಣ ಉಪವಾಸ ಮಾಡಿ ನಾನು ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ತಯಾರಿದ್ದೇನೆ. ಅದು ಉಳಿಬೇಕು, ಹೋರಾಟ ಮಾಡಲಿಕ್ಕೆ ತಯಾರಿದ್ದೇನೆ ಅಂತೇಳಿ ನಾನು ಈ ಮೊನ್ನೆ ಒಂದು ರೀಲ್ ಕೂಡ ಮಾಡಿಬಿಟ್ಟು ಕೊಟ್ಟೆ ಅವರಿಗೆ. ಎನಿ ಟೈಮ್ ಯು ನೀಡ್ ಮೀ, ಐ ಆಮ್ ದೇರ್. ಸೊ ಇದೆಲ್ಲ ನಂದು ಬ್ಯಾಕ್ಲೋಡ್. ನನಗೆ ಅದೊಂದು ಸ್ಯಾಕ್ರಿಫೈಸ್ ಬೇಕು. ನನಗೆ ಲೈಫಲ್ಲಿ ಇಷ್ಟೆಲ್ಲ ಮಾಡಿ ಅದು ಒಂದು ಒಳ್ಳೇದಲ್ವಾ.
ದೈವದೇವರಿಂದಲೇ ನಾವು ಇಷ್ಟವರೆಗೆ ಇದ್ದೇವೆ ಅಂತ. ಎಲ್ಲ ನಮ್ಗೆ ಮನಸ್ಸಿಗೆ ಒಂದು ಸಮಾಧಾನ ಆಗಬೇಕಾದ್ರೆ ಈ ಬದುಕಿದ್ದು ಇಷ್ಟು ಸಮಾಧಾನ ಮಾಡಿ ಸಾಯುವಾಗ ಬೇಜಾರಾಗಬಾರ್ದು. ಅದು ಒಂದು ಒಳ್ಳೆ ಸಮಾಧಾನದಿಂದ ಸತ್ರೇನಲ್ಲ ಒಳ್ಳೇದು ಅಲ್ವಾ. ಸರ್, ಈಗ ಕೊನೆಯದಾಗಿ ಈಗ ಎಸ್ಪೆಷಲ್ ಈಗ ತುಳುನಾಡಿನ ಅಂದ್ರೆ ಕರಾವಳಿಯ ಉಡುಪಿ ದಕ್ಷಿಣ ಕನ್ನಡದ ಯುವಕರಿಗೆ ನೀವೇನ್ ಸಂದೇಶ ಕೊಡ್ತೀರಾ, ಅದಕ್ಕೆ ಕಿವು ಮಾತು ಹೇಳ್ತೀರಾ ಅಂತ. ಅಂದ್ರೆ ಒಂದು ನಿವೃತ್ತ ಯೋಧನಾಗಿದ್ದುಕೊಂಡು ಅಂದ್ರೆ ನಮ್ಮೂರಿಂದ ಕೂಡ ಅಲ್ಲಿಗೆ ಜಾಸ್ತಿ ಜನ ಹೋಗ್ಬೇಕು, ದೇಶ ಸೇವೆ ಮಾಡ್ಬೇಕು. ವೆರಿ ಗುಡ್, ವೆರಿ ಗುಡ್. ಯಾಕಂದ್ರೆ ಇದು ಬಹಳ ಅಗತ್ಯದ ಪ್ರೆಸೆಂಟ್ ಸಿಚುವೇಶನಲ್ಲಿ ಬಹಳ ಅಗತ್ಯದ ವಿಷಯ. ಯಾಕಂದರೆ ತುಂಬ ನಾನು ಆಗ ಹೇಳಿದಾಗೆ ಯೂತ್ ಪವರ್ ಈಸ್ ವೇಸ್ಟೆಡ್. ನಮ್ಮ ಊರಲ್ಲೂ ಹಾಗೆ ದೇಶದಲ್ಲೂ ಹಾಗೆ ಯೂತ್ ಪವರ್ ಈಸ್ ವೇಸ್ಟೆಡ್. ಅದೊಂದು ಅವರಿಗೊಂದು ಗೈಡ್ಲೈನ್ಸೇ ಇಲ್ಲ, ಅವರಿಗೆ ಮಾರ್ಗದರ್ಶನ ಕೊಡೋರಿಲ್ಲ, ಕೊಟ್ಟರೆ ಕೇಳೋರಿಲ್ಲ. ಹಾಗೆ ಆಗಿದೆ ಈಗ ಇವರಿಗೆ. ನೋಡಿ, ಸಣ್ಣವರಿಂದಲೇ ನಿಮ್ಗೆ ಅಡ್ವೈಸ್ ಮಾಡಿದರೆ ದೇ ಮೇ ಡೆವಲಪ್. ಈಗ ಆಲ್ರೆಡಿ ಗ್ರೋನ್ ಅಪ್ ಬಾಯ್ಸ್ ಆರ್ದೆ, ಪೀಪಲ್ ಆರ್ದೇನು, ಅವ್ರನ್ನ ಏನು ಮಾಡ್ತೀರಾ? ಮಿಲಿಟ್ರಿಗೆ ಕೂಡ ಅಷ್ಟು ಕೆಲವರಿಗೆ ಸೇರಿಸ್ಬೋದೇನೋ ಗೊತ್ತಿಲ್ಲ. ಅಂಥವರಿಗೆ ದೇವ್ರ ಅದನ್ನೆಲ್ಲ ಅವ್ರಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು. ಅಂದ್ರೆ ಈಗ ಎಜುಕೇಶನ್ ಅಂದ್ರೆ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಇರುವ ಟೈಮ್ವರೆಗೂ NCCಗಳಲ್ಲಿ ಆಕ್ಟಿವ್ ಆಗಿರ್ತಾರೆ. ಅಲ್ಲಿಂದ ಹೊರಗೆ ಬಂದ ಮೇಲೆ ಅದನ್ನೆಲ್ಲ ಬಿಟ್ಟು ಎಷ್ಟು ಮಂದಿ ಇರ್ತಾರೆ NCCಯಲ್ಲಿ? ಈಗ ಕಾಲೇಜ್ ಹೋಗಿ ನೋಡಿ, ಹಾರ್ಡ್ಲಿ ಫ್ಯೂ ಪೀಪಲ್. ಈಗ ನನ್ನ ಮೊಮ್ಮಗಳನ್ನು ನಾನು ಹಾಕಿದ್ದೇನೆ, ಶಿ ಈಸ್ ಇನ್ ನಾವು 10th. ನಾನು ಲಾಸ್ಟ್ ಇಯರ್ ಸ್ವಲ್ಪ ಸ್ಟಾರ್ಟ್ ಐ ಟೋಲ್ಡ್ ಜಾಯಿನ್ ಕಂಪಲ್ಸರಿ. ಅವಳು ಈಗ NCCಯಲ್ಲಿ ಇದ್ದಾಳೆ. ಸೊ ಹಾಗೆ ಎಲ್ಲರೂ ಕಂಪಲ್ಸರಿ ಮಾಡಬೇಕು. ಅನ್ಲೆಸ್ಲಿ ಫೋರ್ಸ್ ಈಗ ಆಪ್ಷನಲ್ ಅದರಲ್ಲಿ ಇದ್ರೂ ಕೂಡ ಆದರೆ ಸೇನೆಗೆ ಹೋಗ್ಲಿಕ್ಕೆ ಭಯ ಪಡುವ ಏನಾಗ್ತದೆ ಅಂದರೆ ಆ ಸ್ವಲ್ಪ ಡಿಸಿಪ್ಲಿನ್ ಬರ್ತದೆ ಅವರಿಗೆ. ಬಿಕಾಸ್ ಆ ಎನ್ವೈರ್ಮೆಂಟ್ ಇದರಲ್ಲಿ NCCಯಲ್ಲಿ ರೆಗ್ಯುಲರ್ ಪೆರೇಡ್ ಮಾಡ್ತಾರೆ, ರೆಗ್ಯುಲರ್ ಲೆಕ್ಚರ್ ಇರ್ತದೆ, ಅದರಲ್ಲಿ ಸ್ವಲ್ಪ ಮೈಂಡ್ ಚೇಂಜ್ ಆಗಿ ಚಾನ್ಸಸ್ ಇರ್ತದೆ. ಬಟ್ ಎಲ್ಲರೂ ಹೋಗೋದಿಲ್ಲ ಅದಕ್ಕೆ. ಯಾಕೆ ಮಾಡಬೇಕು? ಹಾಗೆ ನೀವು ಕಾಮನ್ ಯೂನಿಫಾರ್ಮ್ ಹಾಕಿದಾಗ ಎಲ್ಲರೂ ಒಂದೇ ಲೆಕ್ಕ ಆಗಿದ ಫಾರ್ಮೇಷನ್ ಇಟ್ಟಾಗ ಆ ಒಂದು ಒಗ್ಗಟ್ಟು ಬರ್ತದೆ ಜನರಲ್ಲಿ, ಆ ಒಂದು ಡಿಸಿಪ್ಲಿನ್ ಬರ್ತದೆ. ಆಗ ನ್ಯಾಚುರಲಿ ದೇ ವಿಲ್ ಥಿಂಕ್. ಈ ಬಗ್ಗೆ ಮಾತಾಡಿದಾಗ, ಮಿಲಿಟರಿ ಬಗ್ಗೆ ಮಾತಾಡಿದಾಗ, ಡಿಸಿಪ್ಲಿನ್ ಬಗ್ಗೆ ಮಾತಾಡಿದಾಗ ಅವರಿಗೆ ಒಂದು ಇಂಡ್ಯೂಸ್ ಆಗ್ತದೆ ಆಟೋಮೆಟಿಕಲಿ. ಸೊ ದಟ್ ಯು ಹ್ಯಾವ್ ಟು ಗಿವ್ ಎನ್ ಆಪರ್ಚುನಿಟಿ ಫಾರ್ ದ ಚಿಲ್ಡ್ರನ್, ಅವರ್ ಯೂತ್ ಸ್ಪೆಷಲಿ. ಅವರಿಗೆ ಸುಮ್ಮನೆ ಈಗ ವಾಟ್ಸಪ್ ನೋಡಿಕೊಂಡು ಬೇಡಾದನ್ನೆಲ್ಲ ತಲೆ ಇಟ್ಕೊಂಡು ಮನಸ್ಸನ್ನು ಹಾಳು ಮಾಡಿಕೊಂಡು ಅವರ ಕಡೆ ಯೂತೇ ವೇಸ್ಟ್ ಆಗ್ತದೆ. ಈಗ NCCಗೆ ಸೇರಿ ಮಾತ್ರ ಪ್ರಯೋಜನ ಇಲ್ಲ ಅವರಿಗೆ. ಈಗ ಅಂದರೆ NCC ಅವ್ರದ್ದು ಟ್ರೈನಿಂಗ್ ಕೂಡ ಈಸ್ ಡೆಫಿನೆಟ್ಲಿ ಚೇಂಜ್ಡ್. ಮೊದಲನಾಗೆ ಈಗ ಹೆದರ್ತಾರೆ. ಈಗ ಮೊದಲಿಗೆ ಒಂದು ತಪ್ಪು ಮಾಡಿದರೆ ಅವನಿಗೆ ಒಂದು ರೌಂಡ್ ಓಡಿಸಿ ಅದೆಲ್ಲ ಮಾಡ್ತಾಯಿದ್ರು. ನಮಗೆ ನೋಡಿ, ಒಂದು ಇಂಗ್ಲೀಷ್ ನಮ್ಮದು ಲ್ಯಾಂಗ್ವೇಜ್ ಏರ್ಫೋರ್ಸಲ್ಲಿ ತಪ್ಪು ಎಲ್ಲಾದರೂ ನೀವು ಹಿಂದಿಯೋ ಅಥವಾ ನಮ್ಮ ಮದರ್ ಟಂಗ್ ಮಾತಾಡಿದ್ದು ಗೊತ್ತಾದರೆ ಅವರು ಇನ್ಸ್ಟ್ರಕ್ಟರ್ ಇದ್ದಾರೆ, ಒಂದು ರೌಂಡ್ ಇಡೀ ಕ್ವಾರ್ಟರ್ಗೆ ಒಂದು ರೌಂಡ್ ಓಡಿ ಬಾ ಅಂತ ಹೇಳ್ತಿದ್ರು. ಸೊ ಪನಿಷ್ಮೆಂಟ್ ಯಾಕೆ ಮಾತಾಡೋದಿಲ್ಲ? ಇಂಗ್ಲೀಷೇ ಮಾತಾಡಬೇಕು. ಆದರೆ ನಮಗೆ ಕೆಲವೊಮ್ಮೆ ತಪ್ಪು ಇಂಗ್ಲೀಷ್ ಬರ್ತದೆ, ಅದು ಅಂದರೆ ಮಾತಾಡಿ ಹಾಗೇನೆ ಈಗ NCCಲಾಗಿ ಈಗ ಸ್ಕೂಲಲ್ಲಿ ನೋಡಿದಿಲ್ವಾ, ಟೀಚರ್ ಕಣ್ಣು ನೋಡ್ಲಿಕ್ಕಿಲ್ಲ, ಕಣ್ಣು ದೊಡ್ಡದು ಮಾಡಿ ಮನೆಯಿಂದ ಜನ ಬರ್ತಾರೆ. ಹಾಗೆ ನಮಗೆ ಅಂದರೆ ಆಗಿಲ್ಲ, 2 ಪೆಟ್ಟು ಮನೆಯಲ್ಲಿ ಹೇಳಿದರೆ ಅದರ ಮೇಲೆ ಇನ್ನೆರಡು ಪೆಟ್ಟು ಬೀಳ್ತಿತ್ತು. ಹಾಗೆಯೇ ಅಷ್ಟು ಸ್ಟ್ರಿಕ್ನೆಸ್ ಇತ್ತು. ದಟ್ ಫಿಯರ್ ಬೇಕೇ ಬೇಕು. ಎನಿ ಹ್ಯೂಮನ್ ಬೀಯಿಂಗ್, ಈಗ ಎಂಥವ್ರು ಬೇಕಾದ್ರೆ ಹೇಳಿ, ಹ್ಯೂಮನ್ ರೈಟ್ನವ್ರು ಹೇಳಿ ಅಥವಾ ಪ್ರಾಣಿದವರು ಏನವ್ರು ಬೇಕಾದ್ರೆ ಹೇಳಿ, ಬಟ್ ದೇರ್ ಆರ್ ಸರ್ಟನ್ ಥಿಂಗ್ಸ್, ಬೇಸಿಕ್ ಥಿಂಗ್ಸ್ ಅವ್ರು ಫಾಲೋ ಮಾಡಲೇಬೇಕು. ಅದರ ಜನ್ರೇಷನ್ನೇ ಹಾಳಾಗಿಬಿಡ್ತದೆ, ಒಳ್ಳೇದಾಗೋದಿಲ್ಲ. ದಟ್ಸ್ ಅವ್ರ ದೇವ್ರ ಓನ್ ಸ್ಟೇಟ್ಮೆಂಟ್ಸ್ ಇರ್ಬೋದೇನೋ, ಇವನೇನು ಮಾಡ್ತಾರೆ ಈಗಿನ ಕಾಲದಲ್ಲಿ ಇದೆಲ್ಲ ಜಾಸ್ತಿ ಜನ ಹೋಗಬೇಕು ಅಂತ ನಮ್ಮೂರಿಂದ ಹೋಗಬೇಕು. ಅಟ್ಲೀಸ್ಟ್ ಫಾರ್ 4-5 years ದೇ ಟು ಸರ್ವ್. ಹೋಗಬೇಕು. ದೇಶದ ಬಗ್ಗೆ ಗೊತ್ತಾಗ್ತದೆ, ಜಾಸ್ತಿ ದೇಶ ಪ್ರೇಮ ಬರ್ತದೆ, ಒಂದು ಅಭಿಮಾನ ಬರ್ತದೆ, ಅವರಿಗೊಂದು ಗೌರವ ಸಿಗ್ತದೆ, ಸಮಾಜದಲ್ಲಿ ಒಂದು ಗೌರವ ಸಿಗ್ತದೆ ಅವರಿಗೆ. ಹೋಗಬೇಕು. ಈಗ ಸುಮ್ಮನೆ ಓಕೆ, ಒಳ್ಳೆ ಒಂದು ವೆರಿ ಇಂಟೆಲಿಜೆಂಟ್, ಎಕ್ಸ್ಟ್ರಾರ್ಡಿನರಿ ಇಂಟೆಲಿಜೆಂಟ್, 90% ಅವನು ಸ್ಟೂಡಿಯಸ್ ಇದ್ದಾನೆ, ಅವನಿಗೆ ಒಳ್ಳೆ IPS IAS ಆಗುವ ಚಾನ್ಸಸ್ ಎಲ್ಲ ಇದ್ದರೆ ಓಕೆ ಫೈನ್, ಯು ಗೋ. ಬಟ್ ಇಲ್ಲಿಗೂ ಮಾಡ್ಬೋದು ಹಾಗೆಯೇ, ಬಟ್ ಇಟ್ಸ್ ಓಕೆ. ಬಟ್ ಎವರೇಜ್ ಪೀಪಲ್ ಜನರಿಗೆ ಇದು ಇಸ್ ಎ ಬೆಸ್ಟ್ ಥಿಂಗ್. ಇನ್ಸ್ಟೆಡ್ ಎಲ್ಲೆಲ್ಲಿ ಕೆಲಸವನ್ನು ಎಲ್ಲೆಲ್ಲೇ ಎಂಟ್ರಿ ಮಾಡಿಕೊಂಡು ಹುಡ್ಕೊಂಡು ಸಿಗದೆ ಮತ್ತು ಸೂಸೈಡ್ ಮಾಡೋದು, ಮತ್ತು ದುಃಖ ಮಾಡೋದು, ನನಗೆ ಏನಿಲ್ಲ, ನಾನು ಓದಿ ನನ್ನ ಲೈಫ್ ವೇಸ್ಟ್ ಆಯಿತು ಅಂತ ಹೇಳೋದಕ್ಕಿಂತ ಫೈಂಡ್ ಔಟ್, ಸ್ವಲ್ಪ ಸ್ಟಡಿ ಮಾಡಬೇಕು ಆ ಬಗ್ಗೆ. ಸಿಂಪ್ಲಿ ಹೋಗಿ ಎಕ್ಸಾಮ್ ಕೊಟ್ಟು ನೀವು ಪಾಸ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ದೇರ್ ಆರ್ ಸೋನ್ ರಿಕ್ವೈರ್ಮೆಂಟ್ಸ್ ಇದೆ, ಅದನ್ನು ಸ್ಟಡಿ ಮಾಡಬೇಕು. ವಿದೌಟ್ ಸ್ಟಡಿಂಗ್ ನಿಮ್ಗೆ ಆಗೋದಿಲ್ಲ. ಮತ್ತು ಫಿಸಿಕ್ಸ್ ಮೇಂಟೈನ್ ಮಾಡಬೇಕು. ಸುಮ್ಮನೆ ಈಗಲೇ ನರಪೆತ್ತಲಾಗಿದ್ದರೆ ಮತ್ತೆ ಅವ್ರು ತಗೊಳ್ಳೋದಿಲ್ಲ ಹಾಗೆ ಮಿಲಿಟರಿಯಲ್ಲಿ. ಅದೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ, ಅದನ್ನು ಮಾಡಲೇಬೇಕು. ವಿದೌಟ್ ದ್ಯಾಟ್ ಮೆಡಿಕಲಿ ಫಿಟ್ ಇರಬೇಕು, ಮಾಡಬೇಕು. ಮತ್ತು ಎಲ್ಲರೂ ಹೋಗಬೇಕು. ನನ್ನ ಆ್ಯಕ್ಚುಲಿ ಈಗಿನ ಯಂಗ್ಸ್ಟರ್ಸ್ ದೇ ಹ್ಯಾವ್ ಟು ಮೇಕ್ ಎ ಮೈಂಡ್, ದೇ ಬೆಟರ್ ಜಾಯಿನ್ ಅಟ್ಲೀಸ್ಟ್ ಫಾರ್ ಸರ್ವ್ ಫಾರ್ 4-5 years. ಪೆನ್ಷನ್ ಬೇಡ ನಿಮಗೆ ಬೇಕಾದರೆ, ಅಟ್ಲೀಸ್ಟ್ ಒಂದು 5 ವರ್ಷ ಆದರೂ ನೀವು ಸರ್ವಿಸ್ ಮಾಡಿ. 4 years ಹೀಗಿದ್ದಾಗೆ ಅಗ್ನಿವೀರ್ ಇದೆ, 4 ವರ್ಷ ಮಾಡಿ. ದೆನ್ ಯು ಸಿ ಹೌ ದ ಲೈಫ್ ಚೇಂಜಸ್. ದೂರ ಹೋಗೋದು ಬೇಡ. ನಮ್ಮ ಈಗ ಪ್ರೆಸೆಂಟ್ MP ಅವರು ಇದ್ದಾರೆ, ಇದು ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಆ MP ಗೂ ಬೇರೆ MP ನವ್ರಿಗೆ ಕಂಪೇರ್ ಮಾಡಿ,
ವೈ ಸಿ ಹಿ ಕೆನಾಟ್ ಬಿ ಕರಪ್ಟೆಡ್. he will be so much patriot. ದೇಶ ಪ್ರೇಮ ಇರ್ತದೆ ಅವರು ಎಲ್ರಿಗಿಂತ ಹೆಚ್ಚು. ಆಮೇಲೆ ಬೇಡದಕ್ಕೆ ಅವ್ರು ಮನೆಗೆ ಕೊಡೋದಿಲ್ಲ. ಮತ್ತು ಜನ ಸೇವೆ ಮಾಡಬೇಕಂತೇಳಿ, ಜನರ ಸೇವೆ ಮಾಡಬೇಕಂತ ಒಂದು ಅವರಿಗೆ ಇದಿದೆ, ತುಡಿತ ಇದೆ. ಯಾರು ಯಾವಾಗ ಹೆಲ್ಪ್ ಮಾಡಲಿಕ್ಕೆ ಒಂದು ಬರೀ ಮಾತು ಹೇಳಿ ಹಿಂದೆ ಕಳಿಸಿಲ್ಲ ಅವರು. ಸೊ ದಟ್ ಇಸ್ ದ ಡಿಫರೆನ್ಸ್. ಈಗ ಬಾಕಿ ಯಾರು ಮಾಡಿದ್ರೆ ಅವ್ರಿಗೆ ಅವ್ರದ್ದೇ ತಲೆ ಇರ್ತದೆ, ಯಾರಲ್ಲಿ ಏನು ಹಣ ಮಾಡೋದು, ಯಾರಲ್ಲಿ ಇದು ಮಾಡೋದು, ಹೇಗೆ ಜೋರು ಮಾಡೋದು. ಈಗ ಬಿಡಿ ಅಲ್ಲಿ ಹೇಳ್ಬಾರ್ದೇನಾ, ಈಗ CM ಇದ್ದಾರೆ, ಅವ್ರು ಮಾತಾಡೋದಕ್ಕೂ ಚೌಟ್ರು ಮಾತಾಡೋದಕ್ಕೂ ವ್ಯತ್ಯಾಸ ನೋಡಿ. ವೈ ಇಟ್ಸ್ ನಾಟ್ ದ ಹ್ಯೂಮನ್ ಬೀಯಿಂಗ್, ಈಸ್ ಸರ್ವ್ಡ್ ದ ಡಿಫೆನ್ಸ್. ಡೆಫಿನೆಟ್ಲಿ ಯು ವಿಲ್ ಬಿ ವೆರಿ ಸಕ್ಸಸ್ಫುಲ್ ಪೊಲಿಟಿಷಿಯನ್ಸ್ ಇಫ್ ಯು ಕಂಪೇರ್, ಇಫ್ ಯು ಆಸ್ಕ್ ಮೀ 100%. ಯಾಕಂದರೆ ಆ್ಯಂಡ್ ಮೊರೆವರ್ ಈಸ್ ಬ್ಯಾಚುಲರ್ ಅಗೈನ್. So he has completely, totally, he will sacrifice his life for the nation. Not only as a MP, as a sacrifice as a military also. ಹಾಗೇನೆ ಬಾಕಿಯವರಿಗೆ ಹೋಗೋದು ಅಪರ್ಚುನಿಟಿ ಇಸ್ ಬೆಟರ್, ಫ್ಯೂಚರ್ ಇಸ್ ಬೆಟರ್, ಇಂಡಿಯನ್ ಫ್ಯೂಚರ್ ವಿಲ್ ಬಿ ಬೆಟರ್. ಇಂಡಿಯಾ ವಿಲ್ ಬಿ ವೆರಿ ಸ್ಟ್ರಾಂಗ್ ಕಂಟ್ರಿ. ಸರಿ ಸರ್, ಇಷ್ಟೊತ್ತು ನಮ್ಮ ಜೊತೆ ಅಂದರೆ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮ ಅದೆಷ್ಟೋ ಯುವಕರಿಗೆ ಒಂದು ಮಾರ್ಗದರ್ಶನ ಆಗ್ಬೋದು, ಸ್ಫೂರ್ತಿ ಆಗ್ಬೋದು ಅಂತ ತಿಳಿಸ್ತಾ ಆಗಬೇಕು. ಇದನ್ನು ಕೇಳಿ ಕೆಲವರಾದರೂ ಮನಸ್ಸು ಮಾಡಿದರೆ ಇದು ಸಾರ್ಥಕ ಆಯ್ತು ಅಂತ ತಿಳಿಸ್ತೇನೆ ನಾನು. ಸರ್, ಅಂದರೆ ಇದೇ ರೀತಿ ನಿಮ್ಮದು ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಇದೇ ರೀತಿ ಖುಷಿಯಾಗಿ ಇಟ್ಟಿರಲಿ ಅಂತ V4 ನ್ಯೂಸ್ನ ಸಮಸ್ತ ವೀಕ್ಷಕರ ಪರವಾಗಿ ಕೂಡ ಕೇಳ್ಕೊಳ್ತಾ ಧನ್ಯವಾದಗಳು ಸರ್. ನಿಮ್ಮ ಮಾಹಿತಿಯನ್ನು ಮತ್ತು ನಿಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಇನ್ನೂ ಅನುಭವ ತುಂಬ ಇದೆ, ಬಟ್ ಸಮಯದ ಅಭಾವದಿಂದ ಆಗುವುದಿಲ್ಲ. ಹಾಗೆ ನಿಮಗೂ ನಮ್ಮನ್ನು ಕರೆದು ಇಲ್ಲಿ ನಮ್ಮ ಇಂಟರ್ವ್ಯೂ ತೆಕ್ಕೊಂಡು ಯಾರಿಗಾದರೂ ಒಂದು ಉಪಕಾರ ಆಗುವಾಗಿ ಮಾಡಿದ್ದಕ್ಕೆ ನಿಮಗೂ ಧನ್ಯವಾದಗಳು. ನಿಮಗೂ ದೇವರ ಆರೋಗ್ಯ ಸಂಪತ್ತನ್ನು ಕೊಟ್ಟು ನಿಮ್ಮನ್ನು ಸದಾ ಕಾಪಾಡಿ. ಚಾನೆಲ್ ಕೂಡ ಒಳ್ಳೆ ಬೆಳಗಿ ತುಂಬ 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 ವ್ಯೂಸ್ ಬರಲಿ, ಇದಕ್ಕೆ ಜನರು ಅದನ್ನು ನೋಡಿ ಅದರಿಂದ ಲಾಭವನ್ನು ಪಡೆಯಲಿ ಅಂತೇಳಿ ನಾನು ದೇವತ್ರ ಪ್ರಾರ್ಥಿಸ್ತೇನೆ. ನನ್ನ ವೈಯಕ್ತಿಕವಾಗಿಯೂ ನಾನು ಅಪೇಕ್ಷಿಸ್ತೇನೆ. ಧನ್ಯವಾದ. ನೋಡಿದ್ರಲ್ಲ, ಇದು ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಜೈ ಹಿಂದ್ ಕಾರ್ಯಕ್ರಮ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.
ಮಹಿಳೆಯರು ಬೆರಗಿನ ಸಿರಿಸೊಬಗು, ಶಿಲ್ಪದಂತೆ ಕೆತ್ತಲಾದ ಅದ್ಭುತ ಕಲಾತ್ಮಕತೆಯನ್ನು ಹೊಂದಿರುವಳು. ಮೋಡಿ ಮಾಡುವ ಕಣ್ಣುಗಳ ನೆರಳಿನಲ್ಲಿ ಆಶ್ಚರ್ಯಗೊಳಿಸುವ ಚಿನ್ನದ ಅರಮನೆಯ ಆಭರಣ ಅಲಂಕಾರಗಳು, ಪವಾಡಗಳನ್ನು ಸಮರ್ಪಿಸಿ ಬ್ರಹ್ಮಾಂಡದ ಅಂದವನ್ನು ನೀಡುವ ಚಿನ್ನ ಆಭರಣಗಳ ಮೆರವಣಿಗೆ, ಪ್ರಕೃತಿಯೊಂದಿಗೆ ಬೆರೆತಿರುವ ಶಾಶ್ವತ ಜೀವನ ನದಿಯಾಗಿ ನಿಶಬ್ದಗಳಲ್ಲಿ ನೆಲೆಸಿರುವ ಚಿನ್ನಾಭರಣಗಳ ಆರಾಧನೆ, ಸೊಗಸಾದ ನೋಟದಲ್ಲಿ ಮಹಿಳೆಯರ ಮನಸ್ಸನ್ನು ಸೆಳೆಯುವ ಆಧುನಿಕ ಚಿನ್ನದ ಆಭರಣಗಳು. ಗುಣಮಟ್ಟದ ಚಿನ್ನದ ಆಭರಣಗಳನ್ನು ಧರಿಸುವುದರಿಂದ ಮಹಿಳೆಯರ ಹೆಮ್ಮೆಯನ್ನು ಪ್ರಶಂಸಿಸಲಾಗುತ್ತದೆ. ನಂಬಿಕೆಯವರ ಕೈಗಳಿಂದ ಪರಿಶುದ್ಧವಾದ ಬಂಗಾರ. ಸೂಪರ್ ಗೋಲ್ಡನ್ ಡೈಮಂಡ್ಸ್, ಕಲ್ಲಾಪು ಮತ್ತು ತೊಕ್ಕೋಟು. A unit from Super Group since 1985.